ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ನಮಗೆ ಬಹಳ ಪ್ರಮುಖವಾದಂಥ ಬೆಳೆ. ನಾವು ಎಲ್ಲ ರಾಸಾಯನಿಕಗಳನ್ನು ಸುರಿದು ಎಲ್ಲ ಭೂಮಿಯನ್ನು JCB ಮತ್ತೊಂದು ತಗೊಂಡು ಬಂದು ವಿಪರೀತವಾಗಿ ನಾವು ಕೃಷಿ ಮಾಡಲಿಕ್ಕೆ ಹೊರಟ್ರೆ ಕೆಲವು ಸಾರಿ ಆದಾಯ ಬರ್ಬೋದು, ಆದರೆ ನಮ್ಮ ಮುಂದಿನ ಜನ್ರೇಷನ್ನಿಗೆ ಆ ಭೂಮಿ ಕೃಷಿಗೆ ಯೋಗ್ಯತೆಯನ್ನು ಕಳ್ಕೊಳ್ಬೋದು. ಅಡಿಕೆ ಮುಖ್ಯವಾಗಿ ಬೆಳೆಯಾಗಿರೋದ್ರಿಂದ ಅದರಲ್ಲಿ ಕಾಳುಮೆಣಸು ಬೆಳೆಯೋದಕ್ಕೆ ಮತ್ತು ಕೊಕ್ಕೋವನ್ನು ಬೆಳೀಲಿಕ್ಕೆ ಮತ್ತು ಜಾಯಿಕಾಯಿಯನ್ನು ಬೆಳೀಲಿಕ್ಕೆ ಸರ್ಕಾರದಿಂದ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿದ್ದೇವೆ. ಹಣ್ಣುಗಳ ಬೆಳೆಗಳನ್ನು ಬೆಳೀಲಿಕ್ಕೂ ಕೂಡ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಕೃಷಿ ಹೊಂಡಗಳ ನಿರ್ಮಾಣಕ್ಕಾಗಿ ಕೂಡ ಸಹಾಯಧನ ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ಯೋಜನೆಗಳು ಲಭ್ಯ ಇರ್ತದೆ. ಈ ಕೃಷಿ ಹೊಂಡಗಳಿಗೆ ಇರತಕ್ಕಂಥ ಒಂದು ಸಹಾಯಧನದ ವ್ಯವಸ್ಥೆ, ಹಲವಾರು ಯಂತ್ರೋಪಕರಣಗಳಿಗೆ ಸಾಮಾನ್ಯ ವರ್ಗ ರೈತರಿಗೆ 40% ಸಹಾಯಧನದಂತೆ ಮತ್ತು ಇತರ ವರ್ಗದ ರೈತರಿಗೆ 50% ಸಹಾಯಧನದಂತೆ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮ ತೋಟಗಾರಿಕಾ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಇದೆ. ಸರ್ಕಾರ ಈಗ ಒಂದು ಉತ್ತೇಜನ ಕೊಡ್ತಾ ಇರುವಂಥದ್ದು ತಾಳೆ ಬೆಳೆಗೆ. ನಮಗೆ ಬರೀ 5 ಸೆನ್ಸ್ ಜಾಗ ಇದೆ, 10 ಸೆನ್ಸ್ ಜಾಗ ಇದೆ, ತೋಟಗಾರಿಕೆಯಿಂದ ಏನಾದರೂ ಮಾಡಬೇಕಂತ ನಮಗೆ ಆಸಕ್ತಿ ಇದೆ, ಏನು ಮಾಡ್ಬೋದು ಅನ್ನುವಂಥ ರೈತರು ಕೂಡ ನಮ್ಮಲ್ಲಿ ಇರ್ಬೋದು. ಆದರೆ ಅಣಬೆ ಅನ್ನುವಂಥದ್ದು ಕೊಚ್ಚೆ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಇದು ಆದರೂ ಕೂಡ ನಾವು ಅದನ್ನು ವೈಜ್ಞಾನಿಕವಾಗಿ ಬೆಳೆಸಿದರೆ ಅದು ಅತ್ಯಂತ ಪೋಷಕಾಂಶಯುಕ್ತವಾದಂಥ ಒಂದು ಆಹಾರ. ಅದು ಲಯನ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರು ಶಾಲನ್ನು ನೀಡಿ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ನವೀನ್ ರೈ ಚೆಲ್ಲೆಡ್ಕರು ಕೂಡ ಈಶ್ವರ ಭಟ್ರು ಅವರು ಸೇರಿಕೊಂಡು ಅವರನ್ನು ಶಾಲನ್ನು ಹೊದಿಸುವ ಮೂಲಕವಾಗಿ ನೀಡುವ ಮೂಲಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಂತರ ಈಗ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ ಶ್ರೀಯುತ ಶಿವಪ್ರಕಾಶ್ ಅವರು. ವೇದಿಕೆಯಿಂದ ತೋಟಗಾರಿಕೆ ಇಲಾಖೆಯಿಂದ ನಮಗೆ ರೈತರ ಬೆಳೆಗೆಗಾಗುವ ವಿಚಾರಗಳನ್ನು ಮಂಡನೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಾನು ತೋಟಗಾರಿಕಾ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿ ಕಳೆದ ಒಂದು 4 ವರ್ಷದಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ಹಲವರಿಗೆ ನನ್ನ ಪರಿಚಯ ಇರ್ಬೋದು ಅಥವಾ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಾನು ನನ್ನ ಪರಿಚಯವನ್ನು ಹೇಳ್ಕೊಳ್ತಾ ಇರುವಂಥದ್ದು. ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೈತರು, ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ನಮಗೆ ಬಹಳ ಪ್ರಮುಖವಾದಂಥ ಬೆಳೆ. ಬಹುತೇಕ 80%ಕ್ಕಿಂತ ಹೆಚ್ಚಿನ ತೋಟಗಾರಿಕಾ ಬೆಳೆಯ ವಿಸ್ತೀರ್ಣ ಈ ಅಡಿಕೆಯೇ ಆವರಿಸಿದೆ ಅಂತೇಳಿ ಹೇಳ್ಬೋದು. ಅದು ಬಿಟ್ಟರೆ ಇತರ ಕೆಲವೊಂದು ಅಂತರ್ ಬೆಳೆಗಳು ಮತ್ತು ಹಣ್ಣಿನ ಬೆಳೆಗಳು ಇತ್ಯಾದಿ ಬೆಳೆಗಳನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಯಶಸ್ವಿ ರೈತರು ನಮ್ಮ ಮುಂದೆ ಇದ್ದಾರೆ. ಯಶಸ್ವಿ ರೈತರು ಅಂತೇಳಿ ಹೇಳಬೇಕಾದ್ರೆ ಈ ಯಶಸ್ಸಿನ ಮಾನದಂಡ ಏನು ಅನ್ನುವಂಥದ್ದು ನಮಗೆ ಒಂದು ಪ್ರಶ್ನೆ ಕಾಡ್ತದೆ. ನಾವು ಸ್ಕೂಲ್ಗಳಲ್ಲಿ ಆದರೆ ಹೇಳ್ತೇವೆ 100 ಅಂಕಕ್ಕೆ 100 ಅಂಕ ಸಿಕ್ಕಿದರೆ ಅದು ಗೋಲ್ಡ್ ಮೆಡಲ್ ಅಂತೇಳಿ, ಅಂದರೆ ಯಶಸ್ವಿ ಸ್ಟೂಡೆಂಟ್ ಅಂತೇಳಿ ಹೇಳ್ತೇವೆ. 100 ಅಂಕಕ್ಕೆ 35 ಮಾರ್ಕ್ ಸಿಕ್ಕಿದರೆ ಅವನು ಪಾಸಾದ ಅಂತೇಳಿ, ಫೈಲ್ ಆಗಲಿಲ್ಲ, ಅಟ್ಲೀಸ್ಟ್ ಅವನು ಒಂದು ರೀತಿಯಲ್ಲಿ ಯಶಸ್ಸು ಗಳಿಸಿದ್ದಾನೆ. ಯಾಕೆ ಅಂತೇಳಿದರೆ ಫೇಲ್ ಆಗಲಿಲ್ಲ ಅಂಥೇಳಿ. ಇದು ಸ್ಕೂಲ್ಗಳಲ್ಲಿ ಆಯಿತು. ಇನ್ನು ವಾಹನ ತರಬೇತಿ ಹೋಗ್ತೇವೆ, ಏನಾದರೂ ಜೀಪ್ ಕಲೀಲಿಕ್ಕ, ಕಾರು ಕಲೀಲಿಕ್ಕ, ಸೈಕಲ್ ಕಲೀಲಿಕ್ಕ ಹೋಗ್ತೇವೆ. ನಮ್ಮ ಮಾರ್ಗದರ್ಶಕರು ನಮ್ಮ ಹತ್ತಿರ ಸ್ಟೇರಿಂಗ್ ಹಿಡ್ಕೊಂಡು ಕಲಿಸ್ತಾ ಇರ್ತಾರೆ. ಅವರು ಸ್ಟೇರಿಂಗ್ ಬಿಟ್ಟು ನಾವು ನಮ್ಮಷ್ಟಕ್ಕೆ ಸ್ಟೇರಿಂಗ್ ಚಲಾಯಿಸ್ಕೊಂಡು ಹೋಗ್ತೇವೆ ಅಂದರೆ ಯಶಸ್ಸು ಸಿಕ್ಕಿತಂತ ಅರ್ಥ. ಆದರೆ ಪೂರ್ತಿ ಯಶಸ್ಸಲ್ಲ. ನಾವು ಹಾಗೆ ವಾಹನವನ್ನು ರಸ್ತೆಗೆ ಇಳಿಸಿದ್ದೇವೆ ಅಂತ ಹೇಳಿದ್ರೆ ಚರಂಡಿಗೆ ಹೋಗಿ ಬೀಳ್ಬೋದು. ಮತ್ತು ಪ್ರಾಕ್ಟೀಸ್ ಆಗಬೇಕಾಗ್ತದೆ. ಸಾಕಷ್ಟು ಪ್ರಾಕ್ಟೀಸ್ ಆದ ನಂತರ ನಾವು ವಾಹನವನ್ನು ರಸ್ತೆಗೆ ಇಳಿಸ್ಬೋದು. ಅದಕ್ಕಾಗಿ ಒಂದು ಲೈಸೆನ್ಸನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ಆವಾಗ ನಮಗೆ ಯಶಸ್ಸು ಸಿಕ್ಕಿತು ಅಂತ ಹೇಳ್ಬೋದು. ಕೃಷಿಯಲ್ಲಿ ಯಾವಾಗ ಯಶಸ್ವಿ ಅಂತ ಹೇಳ್ಬೋದು, ಯಾವಾಗ ನಮಗೆ ಯಶಸ್ಸು ಸಿಕ್ಕಿದೆ, ಯಾರು ಯಶಸ್ವಿ ರೈತ ಅಂತೇಳಿ ಹೇಳ್ಬೋದು. ಬಹುಶಃ ಯಾರು ಸಮಗ್ರ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಾರೆ, ಸುಸ್ಥಿರ ಕೃಷಿಯನ್ನು ಮಾಡ್ತಾರೆ ಮತ್ತು ಅಂತಿಮವಾಗಿ ಅಧಿಕ ಆದಾಯವನ್ನು ಗಳಿಸ್ತಾರೆ, ಇಂಥ ರೈತರನ್ನು ನಾವು ಯಶಸ್ಸು ಗಳಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಯಾಕೆ ಅಂತೇಳಿದರೆ ಅಂತಿಮ ನಮಗೆ ಯಶಸ್ಸು ಇರುವಂಥದ್ದು ಇನ್ಕಮಲ್ಲಿ. ನಾವೀಗ ಬೇರೆ ಯಾವುದೇ ಉದ್ಯೋಗವನ್ನು ಬಿಟ್ಟು ಕೃಷಿಯನ್ನು ಮಾಡ್ತೇವೆ ಅಂತೇಳಿದರೆ ನಮಗೆ ಅಂತಿಮವಾಗಿ ಆದಾಯ ಬರಬೇಕು. ಅಂಥೇಳಿ ನಾವು ಆದಾಯ ಬರುವ ಒಂದು ಚಟುವಟಿಕೆಯಲ್ಲಿ ನಮ್ಮ ಭೂಮಿಯನ್ನು ಹಾಳು ಮಾಡಬಾರ್ದು.
ಯಾಕೆಂತೇಳಿದರೆ ನಾವು ಎಲ್ಲ ರಾಸಾಯನಿಕಗಳನ್ನು ಸುರಿದು ಎಲ್ಲ ಭೂಮಿಯನ್ನು JCB ಮತ್ತೊಂದು ತಗೊಂಡು ಬಂದು ವಿಪರೀತವಾಗಿ ನಾವು ಕೃಷಿ ಮಾಡಲಿಕ್ಕೆ ಹೊರಟ್ರೆ ಕೆಲವು ಸಾರಿ ಆದಾಯ ಬರ್ಬೋದು, ಆದರೆ ನಮ್ಮ ಮುಂದಿನ ಜನ್ರೇಷನ್ನಿಗೆ ಆ ಭೂಮಿ ಕೃಷಿಗೆ ಯೋಗ್ಯತೆಯನ್ನು ಕಳ್ಕೊಳ್ಬೋದು. ಆದ್ದರಿಂದ ನಾವು ಸುಸ್ಥಿರವಾದಂಥ ಸಸ್ಟೈನೇಬಲ್ ಅಗ್ರಿಕಲ್ಚರನ್ನು ಮಾಡಿದರೆ ಆವಾಗ ನಾವು ಯಶಸ್ವಿ ಅಂತೇಳಿ ಹೇಳ್ಬೋದು. ಯಾಕೆಂತೇಳಿದರೆ ಆ ಭೂಮಿ ಮುಂದಿನ ಜನ್ರೇಷನ್ನಿಗೂ ಕೂಡ ಕೃಷಿ ಮಾಡಲಿಕ್ಕೆ ಯೋಗ್ಯವಾಗಿರ್ತದೆ ಮತ್ತು ನಮಗೂ ಉತ್ತಮವಾದ ಆದಾಯವನ್ನು ಕೊಡ್ತದೆ. ಆದ್ದರಿಂದ ಬಹುಶಃ ನಾವು ಸಾಕಷ್ಟು ಈಗ ಯಾರು ನಾವು ಉತ್ತಮ ರೈತರಂತ ಗುರುತಿಸಿದ್ದೇವೆ ಅವರ ಜಮೀನಿಗೆ ನಾವು ಹೋಗಿ ನೋಡಿದ್ದೇ ಆದರೆ ಅವರ ಅಂಥ ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಅಂದರೆ ಬರೀ ಒಂದು ಅಡಿಕೆ ಅಲ್ಲ, ಅದರ ಜೊತೆ ಸಾಕಷ್ಟು ಅಂತರ ಬೆಳೆಗಳು, ಸಾಕಷ್ಟು ಕೃಷಿ ಪೂರಕ ಚಟುವಟಿಕೆಗಳು, ಪಶುಸಂಗೋಪನೆ, ಜೇನು ಸಾಕಾಣಿಕೆ ಇರ್ಬೋದು, ಇತರ ನೀರಾವರಿ ವ್ಯವಸ್ಥೆಗಳು, ಅವರಲ್ಲೇ ಇರತಕ್ಕಂಥ ಸಂಪನ್ಮೂಲಗಳನ್ನು ಮರುಬಳಕೆ ಮಾಡುವಂಥದ್ದು ಇರ್ಬೋದು. ಹೀಗೆ ಸಮಗ್ರವಾಗಿ ಅವರು ಭೂಮಿಯನ್ನು ಬಳಕೆ ಮಾಡ್ತಾ ಅವರ ಒಂದು ಆದಾಯವನ್ನು ಹೆಚ್ಚು ಮಾಡ್ಕೊಳ್ತಿರ್ತಾರೆ. ಇಂಥ ಒಂದು ಚಟುವಟಿಕೆಯನ್ನು ಮಾಡ್ತಕ್ಕಂಥ ರೈತರನ್ನು ಯಶಸ್ವಿ ರೈತರಂತೇಳಿ ನಾವು ಬಹುಶಃ ಗುರುತಿಸ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಇಂಥ ಒಂದು ಸಮಗ್ರ ಕೃಷಿಯನ್ನು ಪ್ರೋತ್ಸಾಹಿಸಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿರ್ತದೆ. ಅದಕ್ಕಾಗಿ ಹಲವಾರು ಇಲಾಖೆಗಳನ್ನು ಮಾಡಿದೆ. ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಹೀಗೆ ಬೇರೆ ಬೇರೆ ಇಲಾಖೆಗಳನ್ನು ನಾವು ಗಮನಿಸ್ಬೋದು. ಅದೇ ಇಲಾಖೆಗಳಿಗೆ ಅದರದೇ ಆದಂಥ ಒಂದು ಮ್ಯಾಂಡೇಟ್ ಯೋಜನೆಗಳಿರ್ತದೆ. ನಮ್ಮ ತೋಟಗಾರಿಕಾ ಇಲಾಖೆಗೆ ಬಂದದ್ದೇ ಆದರೆ ನಮ್ಮ ತೋಟಗಾರಿಕಾ ಇಲಾಖೆಯಿಂದ ಸರ್ಕಾರ ಅನುಷ್ಠಾನ ಮಾಡ್ತಕ್ಕಂಥ ಕೆಲವೊಂದು ಯೋಜನೆಗಳಿರ್ತದೆ. ಈ ಯೋಜನೆಗಳು ಹೇಗೆ ಅಂತ ಹೇಳಿದರೆ, ಮತ್ತೆ ನಾನು ಈ ವಾಹನದ ಉದಾಹರಣೆಯನ್ನೇ ಕೊಡ್ತೇನೆ. ನಾವು ಸೈಕಲನ್ನು ಕಲಿಯುವಂಥ ಒಬ್ಬ ವ್ಯಕ್ತಿಗೆ ಹಿಂದಿನಿಂದ ಸೈಕಲನ್ನು ಹಿಡ್ಕೊಂಡು ಹೋಗ್ತೇವೆ. ಎಲ್ಲಿಯವರೆಗೆ ಹೋಗ್ತೇವೆ? ಅವ ಸ್ವಂತವಾಗಿ ಸೈಕಲನ್ನು ತುಳಿದು ಹೋಗುವಲ್ಲಿವರೆಗೆ ಹಿಡ್ಕೊಳ್ತೇವೆ. ಉಳಿದಂತೆ ಮುಂದೆ ಅವನೇ ಸೈಕಲನ್ನು ತುಳಿದುಕೊಂಡು ಹೋಗ್ಬೇಕು. ನಾವು ಅವನು ಸೈಕಲ್ ತುಳಿಯುವಷ್ಟು ಟೈಮು ನಾವು ಸೈಕಲನ್ನು ಹಿಡ್ಕೊಂಡಿದ್ರೆ ಅವ ಸೈಕಲ್ ಕಲಿಯೋದು ಯಾವಾಗ? ನಮ್ಮ ಒಂದು ಯೋಜನೆಗಳು ಅಷ್ಟೇ, ರೈತರನ್ನು ಸ್ವಾವಲಂಬಿಗಳಾಗಿ ಮಾಡುವಲ್ಲಿವರೆಗೆ ಸಪೋರ್ಟ್ ಮಾಡ್ತಾ ಇರ್ತದೆ. ಅವರು ಒಮ್ಮೆ ಸ್ವಾವಲಂಬಿಗಳಾದ ನಂತರ ರೈತರೇ ಸ್ವಂತವಾಗಿ ಮಾಡಬೇಕಾಗ್ತದೆ. ಆವಾಗ ನಮಗೆ ಸರ್ಕಾರದ ಸಹಾಯ ಇಲ್ಲದೇ ಇದ್ದರೂ ಕೂಡ ಸಸ್ಟೈನಬಿಲಿಟಿ ಮತ್ತು ಅವರಿಗೆ ಸ್ವಂತವಾದ ಒಂದು ಕೃಷಿಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಬರ್ತದೆ. ಅಲ್ಲಿವರೆಗೆ ಈ ಯೋಜನೆಗಳು ರೈತರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ನಮ್ಮ ತಾಲೂಕಲ್ಲಿ ಸುಮಾರು 35,000ಕ್ಕಿಂತಲೂ ಹೆಚ್ಚಿಗೆ ತೋಟಗಾರಿಕಾ ರೈತರಿದ್ದಾರೆ, ತೋಟಗಾರಿಕೆಯನ್ನು ಬೆಳೀತಕ್ಕಂಥ ರೈತರಿದ್ದಾರೆ. ನಮ್ಮ ಯೋಜನೆಗಳು ಪ್ರತಿ ವರ್ಷ ತಲುಪತಕ್ಕಂಥದ್ದು. ಈಗ ಹೇಳಿದರೆ ನಮ್ಮ ಒಂದು ಕಚೇರಿಯಿಂದ ಇತರ ಯೋಜನೆಗಳನ್ನು ಹೊರತುಪಡಿಸಿ ನಮ್ಮ ಕಚೇರಿಯಿಂದ, ತೋಟಗಾರಿಕಾ ಇಲಾಖೆ ಕಚೇರಿಯಿಂದ ಯೋಜನೆಗಳನ್ನು ತಲುಪತಕ್ಕಂಥ ಸಂಖ್ಯೆ ನೋಡಿದರೆ ಬಹುಶಃ ವರ್ಷಕ್ಕೆ 2,000ದಿಂದ 3,000 ಇರ್ಬೋದು. ಅಂದರೆ 30,000ದಲ್ಲಿ ನಾವು ಒಂದು ವರ್ಷದಲ್ಲಿ 2,000 ಜನ 3,000 ಜನ ರೈತರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ಬೋದು. ಇನ್ನು ಉಳಿದ 28,000 ಜನ ರೈತರು ನಮಗೆ ಇಲಾಖೆಯಿಂದ ಏನೂ ಸಿಕ್ಕಿಲ್ಲ ಅಂತಲೇ ಹೇಳ್ತಾರೆ. ಪ್ರತಿ ವರ್ಷವೂ 2-3 ಜನ ಸಿಕ್ಕಿದೆ ಅಂತ ಹೇಳಿದರೆ ಉಳಿದ 28,000 ಜನ ಏನೂ ಸಿಕ್ಕಿಲ್ಲ ಅಂತ ಹೇಳೋರು ಇರ್ತಾರೆ. ಆದರೆ ಅದು ಹಾಗೆ ಆಗಿರೋದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಪರೋಕ್ಷವಾಗಿ ಕೂಡ ಇಲಾಖೆಯಿಂದ ಸಾಕಷ್ಟು ಒಂದು ಬೆನಿಫಿಟ್ಗಳು ರೈತರಿಗೆ ಹೋಗ್ತಾ ಇರ್ತದೆ. ಈ ಬೆನಿಫಿಟ್ಗಳನ್ನು ನಾನು ಸಂಕ್ಷಿಪ್ತವಾಗಿ ಈಗ ಹೇಳ್ತಾ ಹೋಗೋದಾದರೆ, ಮುಖ್ಯವಾಗಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅನ್ನುವಂಥ ಒಂದು ಸಮಗ್ರ ತೋಟಗಾರಿಕಾ ಅಭಿವೃದ್ಧಿಗಾಗಿ ಇರತಕ್ಕಂಥ ಯೋಜನೆಯನ್ನು ಕಾಣ್ಬೋದು. ಇದರಲ್ಲಿ ತೋಟದ ಬೆಳೆಗಳ ಜೊತೆಗೆ ಅಂತರ ಬೆಳೆಗಳನ್ನು ಬೆಳೀಲಿಕ್ಕೆ, ಅಂದರೆ ನಾವು ಒಂದು ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಬೆಳೀತಾ ಇದ್ದರೆ ಅದಕ್ಕೆ ಇತರ ಅಂತರ ಬೆಳೆಗಳನ್ನು ನಾವು ಸೇರಿಸ್ತಾ ಹೋದರೆ ಅಷ್ಟೇ ಸ್ಥಳದಿಂದ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಂಥ ಅವಕಾಶವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಡಿಕೆ ಮುಖ್ಯವಾಗಿ ಬೆಳೆಯಾಗಿರೋದ್ರಿಂದ ಅದರಲ್ಲಿ ಕಾಳುಮೆಣಸು ಬೆಳೆಯೋದಕ್ಕೆ ಮತ್ತು ಕೊಕ್ಕೋವನ್ನು ಬೆಳೀಲಿಕ್ಕೆ ಮತ್ತು ಜಾಯಿಕಾಯಿಯನ್ನು ಬೆಳೀಲಿಕ್ಕೆ ಸರ್ಕಾರದಿಂದ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿದ್ದೇವೆ. ಅಂದರೆ ಇದು ಒಂದು ಬಾರಿಯ ಸಹಾಯಧನ ಆಗಿರ್ತದೆ. ಒಮ್ಮೆ ಹೊಸದಾಗಿ ಪ್ರದೇಶ ವಿಸ್ತರಣೆಯನ್ನು ಮಾಡೋದಾದರೆ ಇಲಾಖೆಯ ನರ್ಸರಿಗಳು ಅಥವಾ ಇತರ ಯಾವುದೇ ಸರ್ಕಾರಿ ಸ್ವಾಮ್ಯದ ಸರ್ಕಾರದಿಂದ ದೃಢೀಕರಣ ಪಡ್ಕೊಂಡಂಥ ನರ್ಸರಿಗಳಿಂದ ಈ ಗಿಡಗಳನ್ನು ಖರೀದಿ ಮಾಡಿ ನಾಟಿ ಮಾಡಿ ಈ ಒಂದು ಸಹಾಯಧನವನ್ನು ಪಡ್ಕೊಳ್ಬೋದಾಗಿದೆ. ಇನ್ನು ಖಾಲಿ ಜಾಗದ ಅಭಿವೃದ್ಧಿಗೋಸ್ಕರ
ನಮ್ಮಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿ ಇರ್ತಕ್ಕಂಥ ಕೆಲವೊಂದು ಸಾಧ್ಯ ಆಗತಕ್ಕಂಥ ಬೆಳೆ ಅಂದರೆ ಗೇರು ಬೆಳೆ ಇರ್ಬೋದು, ಅಥವಾ ಇತ್ತೀಚೆಗೆ ಸ್ವಲ್ಪ ರೈತರು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ರಂಬುಟಾನ್ ಬೆಳೆ ಇರ್ಬೋದು, ಅಥವಾ ಹಣ್ಣಿನ ಬೆಳೆಗಳಲ್ಲಿ ಈ ಥರ ಮ್ಯಾಂಗೋಸ್ಟೀನ್ ಬೆಳೆ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಇತ್ಯಾದಿ ಲಘು ಅಂದರೆ ಈ ಮೈನರ್ ಫ್ರೂಟ್ಸ್ ಏನಿದೆ, ಅಪ್ರಧಾನ ಹಣ್ಣುಗಳು, ಅಂತಹ ಹಣ್ಣುಗಳ ಬೆಳೆಗಳನ್ನು ಬೆಳೀಲಿಕ್ಕೂ ಕೂಡ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಅಂಗಾಂಶ ಕಸಿಯಿಂದ ಮಾಡಿರ್ತಕ್ಕಂಥ ಬಾಳೆ ಇರ್ಬೋದು ಅಥವಾ ಅನಾನಸು ಬೆಳೆ ಇರ್ಬೋದು, ಇದನ್ನು ಕೂಡ ಮಾಡಿದರೂ ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಯಾವುದೇ ಬೆಳೆ ಬೆಳೆಸಲಿಕ್ಕೆ ನಮಗೆ ನೀರಾವರಿ ಒಂದು ಅತ್ಯಂತ ಅವಶ್ಯಕವಾದಂಥ ಒಂದು ಅಂಶ ಆಗಿರ್ತದೆ. ನೀರಾವರಿಯನ್ನು ಹೇಗೆ ಮಾಡ್ಕೊಳ್ಬೋದು? ಇತ್ತೀಚೆಗೆ ನಾವು ಬಹುಶಃ ಬೋರ್ವೆಲ್ಲನ್ನು ತೆಗೆಯುವುದು ಕಾಣ್ಬೋದು. ಯಾರಾದರೂ 500 ಫೀಟ್ಗಿಂತ ಕಮ್ಮಿಯಲ್ಲಿ ನೀರು ಸಿಕ್ಕಿತ್ತಂತ ಹೇಳ್ತಾರಾ? ಇಲ್ಲ. ಹೀಗಾಗಿ ಕೆಲವು ವರ್ಷಗಳಿಂದ 600 ಆಯಿತು, 700 ಅಡಿ ಹೋಯಿತು, ನೀರು ಸಿಗ್ತಾ ಇಲ್ಲ, ಅಥವಾ ಸಿಕ್ಕಿದ್ರೂ ಕೂಡ ಭಾಳ ಕಡಿಮೆ ಅಂತೇಳಿ ಹೇಳುವಂಥದ್ದನ್ನು ನಾವು ಕೇಳ್ತೇವೆ. ಅಂಥ ಸಂದರ್ಭದಲ್ಲಿ ನಮಗೆ ಉಪಯೋಗ ಬರ್ತಕ್ಕಂಥದ್ದು ಈ ಕೃಷಿ ಹೊಂಡಗಳ ನಿರ್ಮಾಣ. ಈ ಕೃಷಿ ಹೊಂಡದ ವಾಸ್ತವ ಕಾನ್ಸೆಪ್ಟ್ ಏನು ಅಂತೇಳಿದರೆ, ಮಳೆಗಾಲದಲ್ಲಿ ಏನು ನಾವು ಮಳೆಯನ್ನು ಪಡಿತೇವೆ, 3-4 ತಿಂಗಳುಗಳ ಕಾಲ ಮಳೆ ಏನು ಹೇರಳವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ, ಅಂಥ ಮಳೆ ನೀರನ್ನು ನಾವು ಸಂಗ್ರಹ ಮಾಡಿ ಈ ಕೃಷಿ ಹೊಂಡದಲ್ಲಿ ಇಟ್ಕೊಳ್ಬೋದು. ಅಂಥ ಕೃಷಿ ಹೊಂಡಗಳ ಆ ನಂತರದಲ್ಲಿ ಆ ನೀರನ್ನು ನಾವು ಕೃಷಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂಥ ಕೃಷಿ ಹೊಂಡಗಳ ನಿರ್ಮಾಣಕ್ಕಾಗಿ ಕೂಡ ಸಹಾಯಧನ ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ಯೋಜನೆಗಳು ಲಭ್ಯ ಇರ್ತದೆ. ಇನ್ನು ಆ ನೀರಾವರಿಯನ್ನು ಗಿಡಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಏನಿದೆ, ಅದು ಡ್ರಿಪ್ ಇರಿಗೇಷನ್ ಇರ್ಬೋದು, ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು, ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ಸ್ಗಳು ಕೂಡ ಅಳವಡಿಸಲಿಕ್ಕೆ ಅವಕಾಶ ಇರ್ತದೆ. ಇಂತಹ ಒಂದು ನೀರಾವರಿ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೂ ಕೂಡ ಸರ್ಕಾರದ ಒಂದು ಯೋಜನೆಯಲ್ಲಿ ಸಹಾಯಧನ ಕೊಡುವಂಥ ಒಂದು ಅವಕಾಶಗಳು ಲಭ್ಯ ಇರ್ತದೆ. ಇಲ್ಲಿ ಇದಕ್ಕಾಗಿ ಸರ್ಕಾರ ಏನು ಮಾಡ್ತದೆ ಅಂದರೆ, ಆ ಸರಬರಾಜನ್ನು, ಪೈಪ್ಲೈನನ್ನು ಸರಬರಾಜು ಮಾಡ್ತಕ್ಕಂಥ ಕಂಪನಿಗಳನ್ನು ಅನುಮೋದನೆ ಮಾಡಿ ಅವರ ಕಡೆಯಿಂದ ಈ ಒಂದು ಅಳವಡಿಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಮತ್ತು ಮುಂಗಡವಾಗಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಅನುಮೋದನೆಯನ್ನು ಪಡೆದು ಈ ಒಂದು ಪೈಪ್ಲೈನ್ಗಳನ್ನು ತಗೊಂಡು ಮತ್ತು ನಂತರದಲ್ಲಿ ಸಹಾಯಧನವನ್ನು ಪಡ್ಕೊಳ್ಬೋದು. ಇದು ಈ ಸೂಕ್ಷ್ಮ ನೀರಾವರಿ ಮತ್ತು ಜೊತೆಗೆ ಈ ಕೃಷಿ ಹೊಂಡಗಳಿಗೆ ಇರತಕ್ಕಂಥ ಒಂದು ಸಹಾಯಧನದ ವ್ಯವಸ್ಥೆ. ಇನ್ನು ಇದೇ ಅಲ್ಲದೆ ನಮಗೆ ಬಹುಶಃ ಕೃಷಿ ತೋಟಗಾರಿಕೆಯಲ್ಲಿ ಇತ್ತೀಚೆಗೆ ಬಹಳವಾಗಿ ಕಾಡ್ತಾ ಇರುವಂಥದ್ದು ಅಂತೇಳಿದರೆ ಕೂಲಿಕಾರರ ಸಮಸ್ಯೆ. ಎಲ್ಲಿ ಹೋದರೂ ಕೂಡ ನಮಗೆ ಕೂಲಿಯವರಿಲ್ಲ. ನಮ್ಮಲ್ಲಿ ಏನಂತೇಳಿದರೆ ಕೃಷಿಯೇತರ ಚಟುವಟಿಕೆಗಳು ಹೆಚ್ಚು ಆಕರ್ಷಣೀಯವಾಗಿದೆ, ಅಂದರೆ ಇತರ ಉದ್ಯೋಗ ರಂಗಗಳು. ಆದ್ದರಿಂದ ಎಲ್ಲ ಕೃಷಿ ಕುಟುಂಬದ ಮಕ್ಕಳು ಕೂಡ ನಾವು ಹೊರಗೆ ಇತರ ಉದ್ಯೋಗವನ್ನು ಅರಸಿ ಹೋಗ್ತಕ್ಕಂಥದ್ದನ್ನು ಕಾಣ್ತೇವೆ. ಆದ್ದರಿಂದ ಬಹುಶಃ ಕೃಷಿಯಲ್ಲಿ ಈ ಕೂಲಿಕಾರರ ಸಮಸ್ಯೆ ನಮಗೆ ಎದ್ದು ಕಾಣುವಂಥದ್ದು. ಇಂತಹ ಒಂದು ಸಂದರ್ಭವನ್ನು ನಿಭಾಯಿಸಲಿಕ್ಕೆ ಈ ಯಂತ್ರೋಪಕರಣಗಳ ಅವಶ್ಯಕತೆ ಬಹಳ ಬರ್ತದೆ. ಈಗ ಕಳೆಯನ್ನು ತೆಗೀತಂಥ ಒಂದು ಸಂದರ್ಭದಲ್ಲಿರ್ಬೋದು, ಅಥವಾ ಒಂದು ಮರವನ್ನು ಹತ್ತುವಂಥ ಉಪಕರಣಗಳಿರ್ಬೋದು, ಅಥವಾ ಅಡಿಕೆಯಲ್ಲಿ ಹೆಚ್ಚಾಗಿ ನಮಗೆ ಅವಶ್ಯಕತೆ ಬರ್ತಕ್ಕಂಥದ್ದು ಮಳೆಗಾಲ ಅವಧಿಯಲ್ಲಿ ಈ ಕೊಳೆ ರೋಗದ ನಿಯಂತ್ರಣಕ್ಕೆ ಸ್ಪ್ರೇ ಮಾಡ್ತಕ್ಕಂಥದ್ದು. ಅಲ್ಲದೆ ನಾವು ಇತರ ಕೆಲವೊಂದು ಈಗ ಅಡಿಕೆಯನ್ನು ಕೊಯ್ಲು ಮಾಡಿದ್ದನ್ನು ಸಾಗಾಟ ಮಾಡ್ತಕ್ಕಂಥದ್ದು. ಇಲ್ಲಿ ಎಲ್ಲ ನಮಗೆ ಯಂತ್ರೋಪಕರಣಗಳ ಬಳಕೆ ಕಂಡು ಬರ್ತದೆ. ಈ ಯಂತ್ರೋಪಕರಣಗಳು ಪ್ರಾರಂಭದಲ್ಲಿ ನಮಗೆ ದುಬಾರಿಯಾಗಿರ್ತದೆ. ಇಂಥದ್ದನ್ನು ಸಣ್ಣ ರೈತರಿಗೆ ಎಲ್ಲ ಖರೀದಿ ಮಾಡುವಂಥದ್ದು ಕೂಡ ಕಷ್ಟ ಆಗ್ತದೆ. ಇಂತಹ ಒಂದು ಸಂದರ್ಭಕ್ಕಾಗಿ ಸರ್ಕಾರ ಈ ಯಂತ್ರೋಪಕರಣಗಳ ಖರೀದಿಗೆ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಒಂದು ತೋಟದಲ್ಲಿ ಬಳಕೆಯಾಗತಕ್ಕಂಥ ಬಹುತೇಕ ಯಂತ್ರೋಪಕರಣಗಳಿಗೆ, ಅದು ಏಣಿ ಇರ್ಬೋದು, ಕೈಗಾಡಿಗಳಿರ್ಬೋದು, ಸ್ಪ್ರೇಯರ್ಗಳಿರ್ಬೋದು, ಕಳೆ ತೆಗೀತಕ್ಕಂಥ ಯಂತ್ರಗಳಿರ್ಬೋದು, ಹೀಗೆ ಹಲವಾರು ಯಂತ್ರೋಪಕರಣಗಳಿಗೆ ಸಾಮಾನ್ಯ ವರ್ಗ ರೈತರಿಗೆ 40% ಸಹಾಯಧನದಂತೆ ಮತ್ತು ಇತರ ವರ್ಗದ ರೈತರಿಗೆ 50% ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮ ತೋಟಗಾರಿಕಾ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಇದೆ. ಇದಕ್ಕಾಗಿ ರೈತರು ಮುಂಗಡವಾಗಿ ಅರ್ಜಿಯನ್ನು ಇಲಾಖೆಗೆ ಸಲ್ಲಿಸಿ ಇಲಾಖೆಯಿಂದ ಒಂದು ಕಾರ್ಯಾದೇಶವನ್ನು ಪಡ್ಕೊಂಡು ನಂತರದಲ್ಲಿ ಖರೀದಿಯನ್ನು ಮಾಡಿ ಇಲಾಖೆಯಿಂದ ಅನುಮೋದಿತ ಸಂಸ್ಥೆಗಳ ಕಡೆಯಿಂದ ಈ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿಕೊಂಡು ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಸಾಮಾನ್ಯವಾಗಿ ಇಲಾಖೆಯಲ್ಲಿ ಅನುಷ್ಠಾನ ಆಗತಕ್ಕಂಥ ಕಾರ್ಯಕ್ರಮಗಳು. ಇನ್ನು ನಮಗೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದರೆ, ನಾವು ಭಾಳಷ್ಟು ವರ್ಷಗಳಿಂದ ಅಡಿಕೆಯನ್ನು ಈ ಪ್ರದೇಶದಲ್ಲಿ ಬೆಳೀತಾ ಬರ್ತಾ ಇದ್ದೇವೆ. ಅಡಿಕೆ ಅಲ್ಲದೆ ಈ ಅಡಿಕೆಯನ್ನು ಅಂದರೆ
ಒಂದು ರೀಪ್ಲೇಸ್ ಮಾಡತಕ್ಕಂಥ, ಈ ಅಡಿಕೆಗೆ ಪರ್ಯಾಯವಾಗಿ ಬೆಳೆಯತಕ್ಕಂಥ ಬೇರೆ ಬೆಳೆಗಳೇ ಇಲ್ಲವಾ ಅಂತ ಹೇಳುವಂಥ ಒಂದು ನಮಗೆ ಪ್ರಶ್ನೆ ಎದ್ದೇಳ್ತದೆ. ಅಂಥ ಒಂದು ಸಂದರ್ಭಕ್ಕಾಗಿ ಸರ್ಕಾರ ಈಗ ಒಂದು ಉತ್ತೇಜನ ಕೊಡ್ತಾ ಇರುವಂಥದ್ದು ತಾಳೆ ಬೆಳೆಗೆ. ಆಯಿಲ್ ಪಾಮ್ ಅಂತ ಹೇಳ್ತೇವೆ, ಅಂದರೆ ಪಾಮ್ ಆಯಿಲ್ ಅಂತ ನಾವೆಲ್ಲ ಅಡಿಗೆಯಲ್ಲಿ ಬಳಕೆ ಮಾಡೋದನ್ನು ಕಂಡಿರ್ಬೋದು. ಅಂಥ ಒಂದು ಪಾಮ್ ಆಯಿಲ್ನ ಪಡೆಯುವಂಥ ಒಂದು ಏನು ಬೆಳೆ ಇದೆ ಅದನ್ನು ಆಯಿಲ್ ಪಾಮ್ ಅಂತ ಹೇಳ್ತೇವೆ, ಅಂದರೆ ತಾಳೆ ಬೆಳೆ ಅಂತೇಳಿ. ಇದರ ಒಂದು ಪ್ರದೇಶ ವಿಸ್ತರಣೆಗಾಗಿ ಸರ್ಕಾರ ಸಹಾಯಧನವನ್ನು ಕೊಡ್ತಾ ಇದೆ ಮತ್ತು ಉತ್ತೇಜನವನ್ನು ಕೊಡ್ತಾ ಇದೆ. ಪ್ರತಿ ರೈತರು ಕನಿಷ್ಠ 1 ಎಕರೆ ಆದರೂ ಈ ತಾಳೆ ಬೆಳೆಯನ್ನು ಬೆಳಿಬೇಕಾಗ್ತದೆ. ಇದಕ್ಕೆ ಸರ್ಕಾರವೇ ಗುರುತಿಸಿರ್ತಕ್ಕಂಥ ಏನು ತಾಳೆ ಬೆಳೆ ಸರಬರಾಜು ಕಂಪನಿಗಳಿದೆ, ಆ ಕಂಪನಿಗಳ ಮುಖಾಂತರ ರೈತರಿಗೆ ಗಿಡಗಳನ್ನು ಉಚಿತವಾಗಿ ಕೊಡಲಾಗ್ತದೆ. ಸಾಮಾನ್ಯ ರೈತರು ಕೇಳ್ತಾ ಇರ್ತಾರೆ, ತೋಟಗಾರಿಕೆಯಲ್ಲಿ ಏನು ಫ್ರೀ ಸಿಗ್ತದೆ ಅಂತೇಳಿ ಅಲ್ವಾ? ಫ್ರೀಯಾಗಿ ತಾಳೆ ಬೆಳೆ ಫ್ರೀಯಾಗಿ ಕೊಡಲಾಗ್ತಾ ಇದೆ, ತಾಳೆ ಗಿಡಗಳನ್ನು ಫ್ರೀಯಾಗಿ ಕೊಡಲಾಗ್ತಾ ಇದೆ. ಜೊತೆಗೆ ಅದಕ್ಕೆ ನಿರ್ವಹಣೆಗೋಸ್ಕರ 3 ವರ್ಷ ಎಕರೆಗೆ 2,000 ರೂಪಾಯಿಗಳಂತೆ ಸಹಾಯಧನವನ್ನು ಕೂಡ ಕೊಡಲಾಗ್ತಾ ಇದೆ. ಅದರ ನಿರ್ವಹಣೆಗೋಸ್ಕರ ಸಹಾಯಧನವನ್ನು ಕೂಡ ಕೊಡಲಾಗ್ತಾ ಇದೆ. ತಾಳೆ ಬೆಳೀತಕ್ಕಂಥ ರೈತರಿಗೆ ಬೋರ್ವೆಲ್ ಕೊರೆಸಲಿಕ್ಕೆ ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆ ಬೋರ್ವೆಲ್ಲಿಗೆ ಪಂಪನ್ನು ಅಳವಡಿಸಲಿಕ್ಕೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ತಾಳೆ ಬೆಳೆಯಲ್ಲಿ ಅಂತರ ಬೆಳೆ ಮಾಡುವುದಕ್ಕೆ, ನೀರಾವರಿ ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಇಷ್ಟೆಲ್ಲ ತಾಳೆ ಬೆಳೆ ಬೆಳೆಸಿದ ನಂತರ ಮಾರುಕಟ್ಟೆಯಲ್ಲಿ ಅಂತೇಳಿ ಕೇಳ್ಬೋದು. ಆ ಮಾರುಕಟ್ಟೆಗಾಗಿ ರೈತರು ಆ ಗಿಡ ಕೊಟ್ಟಂಥ ಕಂಪನಿ ಜೊತೆಗೇ ಅಗ್ರಿಮೆಂಟ್ ಮಾಡಿಕೊಂಡು ಅವರಿಗೆ ಬೈಬ್ಯಾಕ್ ಅಗ್ರಿಮೆಂಟ್ ಇರೋದ್ರಿಂದ ಅವರೇ ಅದರ ಬೆಳೆಯನ್ನು ಕೂಡ ತಗೊಂಡೋಗ್ತಾರೆ. ಒಂದು ವೇಳೆ ಬೆಳೆ ಅದರದ್ದು ಬೆಲೆ ಅಂದರೆ ಮಾರ್ಕೆಟ್ ರೇಟ್ ಕಡಿಮೆ ಆದದ್ದೇ ಆದರೆ ಸರ್ಕಾರ ಅದಕ್ಕೆ ಬೆಂಬಲ ಬೆಲೆಯನ್ನು ಕೂಡ ಕೊಡ್ತಾ ಇದೆ. ಇಷ್ಟೊಂದು ಸೌಲಭ್ಯ ತಾಳೆ ಬೆಳೀತಕ್ಕಂಥ ರೈತರಿಗೆ ಇದೆ. ಆದ್ದರಿಂದ ಅಡಿಕೆ ಅಂತೇಳಿ ಸಾರ್ವಕಾಲಿಕವಾಗಿ ಅಡಿಕೆಯ ಬೆನ್ನು ಹತ್ತುವುದನ್ನು ಬಿಟ್ಟು ತಾಳೆ ಬೆಳೆಯನ್ನು ಬೆಳೀಲಿಕ್ಕೂ ಕೂಡ ಅವಕಾಶ ಇದೆ. ಇದು ಇಲಾಖೆಯಿಂದ ಇರ್ತಕ್ಕಂಥ ಯೋಜನೆಗಳು. ಇನ್ನು ನಮಗೆ ಬರೀ 5 ಸೆನ್ಸ್ ಜಾಗ ಇದೆ, 10 ಸೆನ್ಸ್ ಜಾಗ ಇದೆ, ತೋಟಗಾರಿಕೆಯಿಂದ ಏನಾದರೂ ಮಾಡಬೇಕಂತ ನಮಗೆ ಆಸಕ್ತಿ ಇದೆ, ಏನು ಮಾಡ್ಬೋದು ಅನ್ನುವಂಥ ರೈತರು ಕೂಡ ನಮ್ಮಲ್ಲಿ ಇರ್ಬೋದು. ಅಂದರೆ ಅತ್ಯಂತ ಕಡಿಮೆ ಒಂದು ಕೃಷಿ ಜಮೀನನ್ನು ಹೊಂದಿರತಕ್ಕಂಥ ರೈತರು ಇರ್ಬೋದು. ಅಂತರ ರೈತರಿಗೆ ಆಶಾಕಿರಣವಾಗಿರ್ತಕ್ಕಂಥದ್ದು ಅಂತೇಳಿದರೆ ಜೇನು ಕೃಷಿ. ಜೇನು ಅಂದ ತಕ್ಷಣ ನಮಗೆ ಸಿಹಿ ಮಾರ್ಕೆಟಲ್ಲಿ ವಿವಿಧ ಬ್ರ್ಯಾಂಡ್ಗಳ ಜೇನು ನಮ್ಮ ಕಣ್ಣ ಮುಂದೆ ಬರ್ತದೆ. ಅದೇ ಜೇನು ನಿಮ್ಮ ಮನೆಯ ಅಂಗಳದಲ್ಲೇ ಬೆಳೆಸಿದರೆ ಎಷ್ಟು ಚೆನ್ನಾಗಿರ್ತದೆ. ಆದ್ದರಿಂದ ಜೇನು ಕೃಷಿ ಮಾಡಲಿಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಪ್ರತಿ ಪೆಟ್ಟಿಗೆ ಮತ್ತು ಕುಟುಂಬ ಸಮೇತ ಸ್ಟ್ಯಾಂಡ್ ಕೂಡ ಸೇರಿಕೊಂಡು 75% ಸಹಾಯಧನ, ಅಂದರೆ 4,500 ರೂಪಾಯಿ ಜೇನು ಪೆಟ್ಟಿಗೆ ಮತ್ತು ಅದರ ಸ್ಟ್ಯಾಂಡಿನ ಬೆಲೆ ಆದರೆ ಅದಕ್ಕೆ 3,350 ರೂಪಾಯಿ ವಾಪಸ್ ಸರ್ಕಾರ ತಮಗೆ ಕೊಡುವಂಥ ಒಂದು ಉತ್ತಮವಾದ ಜೇನು ಕೃಷಿ ಸಾಕಾಣಿಕೆ ಯೋಜನೆ ಕೂಡ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಇದೆ. ಇದಕ್ಕೆ ನಾವು 2 ದಿನಗಳ ಒಂದು ತರಬೇತಿಯನ್ನು ಕೂಡ ಹಮ್ಮಿಕೊಂಡು ರೈತರಿಗೆ ಜೇನನ್ನು ಹ್ಯಾಂಡಲ್ ಮಾಡುವಂಥ, ಜೇನನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ಒಂದು ತರಬೇತಿಯನ್ನು ಕೂಡ ಇಲಾಖೆಯಿಂದ ಮಾಡ್ತೇವೆ. ಯಾಕೆಂತೇಳಿದರೆ ಜೇನು ಪೆಟ್ಟಿಗೆಗೆ ಕೈ ಹಾಕಿದವರಿಗೆ ಗೊತ್ತಿರ್ಬೋದು ಅದು ಯಾವ ರೀತಿ ಕಡಿತದೆ ಮತ್ತು ಯಾವ ರೀತಿ ತೊಂದರೆ ಆಗ್ತದೆ ಅಂತೇಳಿ. ಆದರೆ ಜೇನನ್ನು ಕಡಿಯದೆ, ಜೇನಿನ ಕೈಯಲ್ಲಿ ಕಡಿಸಿಕೊಳ್ಳದೆ ನಾವು ಸಿಹಿಯಾದ ಜೇನನ್ನು ಪೆಟ್ಟಿಗೆಯಿಂದ ಹೇಗೆ ತೆಗಿಬೋದು, ಮತ್ತು ಮಳೆಗಾಲದಲ್ಲಿ ಹಾಗೆ ಯಾನು ಜೇನು ಪೆಟ್ಟಿಗೆ ದೀಡಿಯ ಮರಿಯಾಲಗಾನಗ ಬಲಿತುಂಡು ಪೆಟ್ಟಿಗೆನೇ ಖಾಲಿ ಅಂತೇಳಿ ಹೇಳ್ತಾರೆ. ಈ ಮರಿಯಾಲಗಾನಗ ಪೆಟ್ಟಿಗೆಯಿಂದ ಜೇನು ಹೇಗೆ ಓಡಬಾರ್ದು, ಅದನ್ನು ಹೇಗೆ ನಾವು ಸಾಕಬೇಕು ಅನ್ನುವಂಥ ಒಂದು ತರಬೇತಿಯನ್ನು ನಾವು ಇಲಾಖೆಯಿಂದ ಕೊಡುವಂಥ ಕಾರ್ಯಕ್ರಮ ಕೂಡ ಇದೆ. ಇನ್ನು ಕೆಲವರಿಗೆ ಇತರ ಸಣ್ಣ ಜಾಗದಲ್ಲಿ ಏನು ಮಾಡ್ಬೋದು, ಇನ್ನೊಂದು ಮಾಡ್ತಕ್ಕಂಥದ್ದು ಅಂತೇಳಿದರೆ ಅಣಬೆ ಕೃಷಿ. ಕೆಲವರೆಲ್ಲ ನಾವು ಮೂಗು ಮುರಿಬೋದು ಅಣಬೆ ಅಂತೇಳಿ ಹೇಳಿದರೆ, ಆದರೆ ಅಣಬೆ ಅನ್ನುವಂಥದ್ದು ಕೊಚ್ಚೆ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಇದು ಆದರೂ ಕೂಡ ನಾವು ಅದನ್ನು ವೈಜ್ಞಾನಿಕವಾಗಿ ಬೆಳೆಸಿದರೆ ಅದು ಅತ್ಯಂತ ಪೋಷಕಾಂಶಯುಕ್ತವಾದಂಥ ಒಂದು ಆಹಾರ. ಅದು ಅಂದರೆ ಅದಲ್ಲಿ ಪತ್ರ ಹರಿತ್ತು ಇಲ್ಲದೇ ಇರೋದರಿಂದ ಅದು ಹಸಿರಾಗಿ ಕಾಣುವುದಿಲ್ಲ, ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣದಲ್ಲಿ ಇರ್ತದೆ. ಆದರೆ ತಿನ್ನಲಿಕ್ಕೆ ಯೋಗ್ಯವಾದಂಥ ಅಣಬೆಯನ್ನು ಬೆಳೆಸಿದರೆ ಅದು ಒಂದು ಉತ್ತಮವಾದ ಆಹಾರ. ಅಂಥ ಒಂದು ಅಣಬೆ ಘಟಕವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಇಲಾಖೆಯಿಂದ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದೆ. ಇದು ನಮ್ಮ ಇಲಾಖೆಯಿಂದ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳ
ಕಿರು ಚಿತ್ರಣ ಇನ್ನು ಸಾಕಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು, ಅದೇ ರೀತಿ CPCRI ಕೇಂದ್ರದಿಂದ ಕೂಡ ವಿಜ್ಞಾನಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಡುವರಿದ್ದಾರೆ. ಇನ್ನೇನಾದರೂ ತಮ್ಮ ಮಾಹಿತಿ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಮ್ಮ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಶ್ರೀಮತಿ ರೇಖಾ ಮೇಡಮ್ರವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರು ಕೂಡ ಮಾಹಿತಿಗಳನ್ನು ಹಂಚಿಕೊಳ್ಬೋದು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಅಂತೇಳಿ ತಮ್ಮಲ್ಲಿ ವಿನಂತಿ. ತೋಟಗಾರಿಕೆ ಇಲಾಖೆಯವರು ಶಿವಪ್ರಕಾಶ್ರವರು ಮಾಹಿತಿಯನ್ನು ನೀಡಿದರು. ಇದು ರೈತರಿಗೆ ಮಾಹಿತಿ. ದಯವಿಟ್ಟು ಯಾವುದಾದ್ರೂ ಮಾಹಿತಿಗಳು ಬೇಕಾದಿದ್ದಲ್ಲಿ ದಯವಿಟ್ಟು ಅಲ್ಲಿಂದ ಸಭೆಯಿಂದ ಕೇಳ್ಬೋದು. ಹಳದಿ ರೋಗ ಪರ್ಯಾಯವಾಗಿ ತಾವು ತಾಳೆ ಕೃಷಿ ಬಗ್ಗೆ ಮಾಡ್ಬೋದು ಅಂತೇಳಿ ತಮ್ಮ ಒಂದು ಇದರಲ್ಲಿ ಹೇಳಿದ್ರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಷ್ಟು ಜನ ತಾಳೆ ಕೃಷಿಕರಿದ್ದಾರೆ, ಯಾರೆಲ್ಲ ಬೆಳೆದಿದ್ದಾರೆ, ಪರ್ ಏಕರ್ ಎಷ್ಟು ಈಲ್ಡ್ ಬರ್ತಾ ಇದೆ, 1 ಎಕರೆ ತಾಳೆ ಬೆಳೆದರೆ ಎಷ್ಟು ಉತ್ಪತ್ತಿ ಬರ್ತದೆ, ಎಷ್ಟು ಖರ್ಚು ಬರ್ತದೆ, ಅದರ ಬಗ್ಗೆ ತಾವೊಂದು ಸ್ವಲ್ಪ ಅಂಕಿಅಂಶಗಳು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ತಾಳೆ ಬೆಳೆ ಎಲ್ಲೆಲ್ಲಿ ಆಗಿದೆ ಅಂತ ಹೇಳಬೇಕು, ಸ್ವಲ್ಪ ಮಾಹಿತಿ ಕೊಡಿ. ಈಗ ನಮ್ಮ ಪುತ್ತೂರಿನ ತಾಲೂಕಿಗೆ ಸಂಬಂಧಪಟ್ಟಂತೆ ಒಟ್ಟು 40 ಹೆಕ್ಟೇರ್ ಪ್ರದೇಶದಷ್ಟು ಇಳುವರಿ ಬರ್ತಕ್ಕಂಥ ತೋಟಗಳಿದೆ. ಮತ್ತು ಈ ಇಳುವರಿ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಸಾಕಷ್ಟು 7ರಿಂದ 8 ವರ್ಷ ಆದ ತೋಟಗಳು ನಮ್ಮಲ್ಲಿ ಇದೆ. ಮತ್ತು ಇದನ್ನು ನಾವು ಈಲ್ಡನ್ನು ಕಂಪ್ಯಾರಿಟಿವ್ಲಿ ಹೇಳೋದಾದರೆ ಇತರ ತಾಳೆ ಬೆಳೆ ಬೆಳೀತಕ್ಕಂಥ ಪ್ರದೇಶಕ್ಕೆ ತುಲನಾತ್ಮಕವಾಗಿ ಉತ್ತಮ ಇಳುವರಿ ಬರ್ತದೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಸರ್ಕಾರ ಈ ಇಲಾಖೆ ಮುಖಾಂತರ ಅದನ್ನು ಪ್ರಚೋದನೆ ಕೊಡ್ತಾ ಇದೆ. ಇನ್ನೊಂದು, ಇದು ಬರೀ ಹಳದಿ ರೋಗ ಅದಕ್ಕೆ ಪರ್ಯಾಯವಾಗಿ ಅಂತಲ್ಲ, ಅಡಿಕೆಗೆ ಪರ್ಯಾಯವಾಗಿ ಅಂತೇಳಿ ಬೆಳೀತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಆಯಿಲ್ ಪಾಮ್ ಇದೆ, ಅದು ಕೂಡ ಪಾಮ್ ಹೇಳುವಂಥ ಒಂದು ವರ್ಗಕ್ಕೆ ಸೇರಿರೋದ್ರಿಂದ ಹಳದಿ ರೋಗದ ಚಾನ್ಸಸ್ ಅದಲ್ಲೂ ಇಲ್ಲ ಅಂತೇಳಿ ತೆಗೆದುಹಾಕಿಲ್ಲ. ಆದರೂ ಕೂಡ ನಾವು ಬರೀ ಅಡಿಕೆಯನ್ನೇ ನೆಚ್ಚಿಕೊಂಡಿರುವುದರ ಪರ್ಯಾಯ ಬೆಳೆಯಾಗಿ ಇದನ್ನು ಬೆಳೀಲಿಕ್ಕೆ ಉತ್ತೇಜನ ಮಾಡ್ತಕ್ಕಂಥದ್ದು. ಮತ್ತು ಟೋಟಲ್ ಇದು ಎಷ್ಟು ಇಳುವರಿಗೆ ಸಂಬಂಧಪಟ್ಟಂತೆ ಇತರ ಪ್ರದೇಶಕ್ಕೆ ಅಂದರೆ ಪ್ರಾರಂಭಿಕ ಹಂತದಲ್ಲಿದೆ. ಇನ್ನೂ ಒಂದು 7-8 ವರ್ಷ ಆದ ಪ್ಲಾಟ್ಗಳಷ್ಟೇ ನಮ್ಮಲ್ಲಿ ಸರಿಯಾಗಿ ಈಲ್ಡ್ ಬರುವಂಥದ್ದು ಇದೆ. ಇನ್ನೊಂದು ಸ್ವಲ್ಪ ಕೆಲವು ವರ್ಷ ಕಳೆದಾಗ ಅದರ ಈಲ್ಡ್ ಸಂಪೂರ್ಣ ಒಂದು ಮಾಹಿತಿ ನಮಗೆ ಸಿಗ್ಬೋದು. ಆದರೂ ಕೂಡ ನಮಗೆ ನಮ್ಮ ಇಲಾಖೆಯಿಂದ ತಿಳಿಸಿರುವಂತೆ ಇಲ್ಲಿ ಕೂಡ ಉತ್ತಮವಾದ ರೀತಿಯಲ್ಲಿ ಅದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧ್ಯ ಇದೆ. ಇನ್ನೊಂದು ತಮ್ಮ ಪ್ರಶ್ನೆ ಏನು ಕೇಳಿದ್ರಿ? 1 ಎಕರೆಗೆ ಇದು 60 ಗಿಡಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಪ್ರತಿ ಮರದಲ್ಲಿ 12ರಿಂದ 15 ಗೊನೆಗಳು ಮತ್ತು 1 ಗೊನೆ 15ರಿಂದ 20 kgವರೆಗೆ ತೂಗ್ತದೆ. ಇದರ ಸರ್ಕಾರದ ಬೆಂಬಲ ಬೆಲೆ 13 ರೂಪಾಯಿಗಳಷ್ಟು ಇರ್ತದೆ. ಅಂದಾಜು 13 ರೂಪಾಯಿಗಳಷ್ಟು ಈಗ ಬೆಂಬಲ ಬೆಲೆ ಇದೆ. ಮಾರುಕಟ್ಟೆ ಬೆಲೆ ಕಮ್ಮಿ ಆದರೆ, ಒಂದು ವೇಳೆ 10 ರೂಪಾಯಿ ಆದರೆ 3 ರೂಪಾಯಿ ಆ ವ್ಯತ್ಯಾಸವನ್ನು ಸರ್ಕಾರ ಇಲಾಖೆ ಮುಖಾಂತರ ಕೊಡ್ತಾ ಇದೆ. ಸುಮಾರು 1.5 ಲಕ್ಷದಿಂದ 2 ಲಕ್ಷದವರೆಗೂ ಆದಾಯ ಬರ್ಬೋದು 1 ಎಕರೆಗೆ. ಖರ್ಚಂತ ಹೇಳಿದರೆ ಪ್ರಥಮದಲ್ಲಿ ಒಮ್ಮೆ ನಡಲಿಕ್ಕೆ ಇರುವಂಥ ಖರ್ಚು, ಮತ್ತು ವರ್ಷಾವಧಿ ನಾವು ಕಳೆ ತೆಗೆಯುವಂಥದ್ದು ಮತ್ತು ಗೊಬ್ಬರವನ್ನು ಕೊಡುವಂಥದ್ದು ಒಂದು ಖರ್ಚು ಬರ್ತದೆ ಅಷ್ಟೇ. ಮತ್ತು ಅಡಿಕೆಯಲ್ಲಿ ನಾವು ಮಾಡುವಂಥ ಸ್ಪ್ರೇಗಳ ಅವಶ್ಯಕತೆ ಇದರಲ್ಲಿ ಇರುವುದಿಲ್ಲ. ಕೊಳೆ ರೋಗ ಇತ್ಯಾದಿ ರೋಗಗಳು ಕಂಡು ಬಂದಿಲ್ಲ. ಆದರೆ ಕುರುಬಾಯಿ ಸಮಸ್ಯೆ ಮಾತ್ರ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಕಂಡುಬರ್ತದೆ. ಅದನ್ನು ನಾವು ನಿಭಾವಣೆ ಮಾಡಿದೆ ಆದರೆ, ಮತ್ತು ಪ್ರಾರಂಭಿಕ ಗಿಡಗಳ ಹಂತದಲ್ಲಿ ಈ ಹಂದಿಗಳೆಲ್ಲ ಸ್ವಲ್ಪ ಸಮಸ್ಯೆ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ. ಅದನ್ನು ನಾವು ನಿಭಾಯಿಸಿದರೆ ಹೆಚ್ಚಿನ ಒಂದು ಕೀಟ ರೋಗಗಳ ಸಮಸ್ಯೆ ಇದರಲ್ಲಿ ಇರುವುದಿಲ್ಲ. ಬೆಳೆ ಆಧಾರಿತ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಕಟ್ಟಲಿಕ್ಕೆ ನಮಗೆಲ್ಲ ಬಂದಿದೆ. ಈಗ ಕೆಲವ್ರದ್ದು ಕಳೆದ ವರ್ಷ ಕಟ್ಟಿದವರಿಗೆ ಈ ಸಲ ಏನಾಗಿದೆ ಅಂತ ಹೇಳಿದರೆ ಕೆಲವ್ರದ್ದು ಫೀಡ್ಬ್ಯಾಕಿಗೆ ಆಗೋದಿಲ್ಲ. ಯಾಕಂದರೆ ತಂತ್ರಾಂಶದ ಕೊರತೆ ಅಂತ ಬರ್ತದೆ. ಈಗ ಇವ್ರದ್ದು ಇನ್ನು ಕೆಲವ್ರದ್ದೆಲ್ಲ 18-20 ಎಕರೆ ಇದ್ದವ್ರು ಬರೀ 40 ಸೆನ್ಸ್ ಬರ್ತಾ ಉಂಟು, ಉಳಿದದಕ್ಕೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಈಗ ತೋಟಗಾರಿಕೆಯವರಲ್ಲಿ ಏನಿದೆ ಅಂತೇಳಿ ಅವರದ್ದು ತಂತ್ರಾಂಶ ಕೊರತೆ ಅಂತ, ಅದು ಏನಿದ್ದರೂ ಬೆಂಗಳೂರಿನಲ್ಲಿ ನೀವು ಮಾತಾಡಬೇಕು ಅಂತ ಹೇಳ್ತಾರೆ. ನಾವು ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕು, ಯಾಕೆ 25ರವರೆಗೆ ಅದಕ್ಕೆ ಟೈಮ್ ಇದೆ, 30ರವರೆಗೆ, ಅದು ಯಾಕೆ ಆ ರೀತಿ ಆಗ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಇಲ್ಲ. ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಅಡಿಕೆ ಮತ್ತು ಕಾಳುಮೆಣಸಿಗೆ ಅಧಿಸೂಚನೆ ಮಾಡಿರುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕಾಳುಮೆಣಸಿಗೆ ಅಧಿಸೂಚನೆ ಮಾಡಿರುವಂಥದ್ದು. ಇದರ ಕ್ಲೈಮನ್ನು ಯಾವ ರೀತಿ ಕೊಡಲಾಗ್ತಾ ಇದೆ ಅಂದರೆ, ಒಂದು ಇನ್ಶೂರೆನ್ಸಿನ 1 ವರ್ಷದ ಅವಧಿಯಲ್ಲಿ ನಮಗೆ ಒಂದು ಟರ್ಮ್ ಶೀಟನ್ನು ನಿಗದಿ ಮಾಡಲಾಗ್ತದೆ. ಇನ್ಶೂರೆನ್ಸ್ ಕಟ್ಟುವಂಥ ಮೊದಲೇನೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಒಂದು ಟರ್ಮ್ ಶೀಟನ್ನು ಮಾಡಲಾಗ್ತದೆ. ಅಂದರೆ ಮಳೆಗಾಲದ ಅವಧಿಯಲ್ಲಿ
ಅದರಲ್ಲಿ 2-3 ಸ್ಟ್ರೈಕ್ಗಳನ್ನು ಗುರುತಿಸಲಾಗಿದೆ. ಅಂತೇಳಿದರೆ 4 ದಿನದ ಅವಧಿಗೆ, 1 ವಾರದ ಅವಧಿಗೆ, 15 ದಿನದ ಅವಧಿಗೆ ಅಂತೇಳಿ ಇಂತಿಷ್ಟು ಸಾಮಾನ್ಯ ಮಳೆ ಏನಿದೆ ಅಷ್ಟು ಮಳೆಗಿಂತ ಹೆಚ್ಚಿಗೆ ಮಳೆ ಬಂದದ್ದೇ ಆದರೆ ಪ್ರತಿ ಮಿಲಿಮೀಟ್ರ್ ಮಳೆಗೆ ಇಷ್ಟು ಅಂತೇಳಿ ರೇಟ್ ಪ್ರಕಾರ, ನಿಗದಿ ಮಾಡಿದ ರೇಟ್ ಪ್ರಕಾರ ಕ್ಲೈಮನ್ನು ಕೊಡುವಂಥದ್ದು. ಆ ರೀತಿಯಾಗಿ ಅದನ್ನು ಅನುಷ್ಠಾನ ಮಾಡುತ್ತಾ ಇರುವಂಥದ್ದು. ಈ ಹಿಂದಿನ ವರ್ಷಗಳಲ್ಲಿ ಎಲ್ಲ ನಾವು ಜೂನ್ 31ರ ಅವಧಿಗೆ ಈ ಬೆಳೆಗೆ ಪ್ರೀಮಿಯಂ ನಿಗದಿಪಡಿಸಿದಂಥ ಒಂದು ಪ್ರೀಮಿಯಮನ್ನು ರೈತರು ಕಟ್ಟಿ ಮುಂದಿನ 1 ವರ್ಷ ಅವಧಿ ಕಳೆದ ನಂತರ ಆ ಇನ್ಶೂರೆನ್ಸಿನ ಅವಧಿಯಲ್ಲಿ ಎಷ್ಟು ಮಳೆ ವ್ಯತ್ಯಾಸ ಆಗಿದೆ, ಆ ಮಳೆ ವ್ಯತ್ಯಾಸ ಆದ ಪ್ರಮಾಣಕ್ಕೆ ಅನುಗುಣವಾಗಿ ಕ್ಲೈಮನ್ನು ಕೊಡ್ತಾಯಿದ್ರು. ಈ ಕ್ಲೈಮನ್ನು ಕೊಡಲಿಕ್ಕೆ ನಿಗದಿಪಡಿಸಿದಂಥ ಕಂಪೆನಿ ಇರ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಂಪನಿಯನ್ನು ಗುರುತಿಸಲಾಗಿದೆ. ಆ ಕಂಪನಿ ಮುಖಾಂತರ ಈ ಕ್ಲೈಮನ್ನು ಕೊಡುವಂಥ ಕ್ರಮ ಆಗ್ತದೆ. ಆದರೆ ಅಡಿಕೆ ಬೆಳೆಗಾರರು ಪ್ರೀಮಿಯಮನ್ನು ಕಟ್ಟಿದರೆ ಆ ಅಡಿಕೆ ಬೆಳೆ ಆ ಸರ್ವೆ ನಂಬರದಲ್ಲಿ ಇದೆ ಅನ್ನೋದಕ್ಕೆ ಏನು ದಾಖಲೆ? ಅದಕ್ಕಾಗಿ ಪ್ರತಿ ವರ್ಷದಲ್ಲಿ ಬೆಳೆ ಸಮೀಕ್ಷೆ ನಡೆಸ್ತಾ ಇದೆ ಸರ್ಕಾರದ ಕಡೆಯಿಂದ. ಕಂದಾಯ ಇಲಾಖೆ ಮುಖಾಂತರ ಹಾಗೂ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಯ ಸಹಯೋಗದಲ್ಲಿ ಈ ಬೆಳೆ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಈ ಬೆಳೆ ಸಮೀಕ್ಷೆಯನ್ನು ಪ್ರತಿ ಜುಲೈ ಅವಧಿಯಲ್ಲಿ ನಡೆಸಲಾಗ್ತಾ ಇದೆ. ಅಂತೇಳಿದರೆ ಮೊಬೈಲಲ್ಲಿ ಅದಕ್ಕಾಗಿ ಬೆಳೆ ಸಮೀಕ್ಷೆ ಆ್ಯಪನ್ನು ಮಾಡಿ ಅದರ ಮುಖಾಂತರ ಈ ಬೆಳೆ ಸಮೀಕ್ಷೆಯನ್ನು ನಡೆಸಲಾಗ್ತದೆ. ಇಲ್ಲಿ 2 ಅವಕಾಶಗಳಿದೆ. ರೈತರಿಗಾಗಿ ಬೆಳೆ ಸಮೀಕ್ಷೆ ಆ್ಯಪನ್ನು ಬಿಡುಗಡೆ ಮಾಡ್ತಾರೆ. ರೈತರೇ ಸ್ವತಃ ಆ ಆ್ಯಪನ್ನು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅವರ ಜಮೀನಿನ ಬೆಳೆಯನ್ನು ಅದರಲ್ಲಿ ದಾಖಲು ಮಾಡ್ಬೋದು. ಒಂದು ವೇಳೆ ರೈತರಿಂದ ಅದು ಸಾಧ್ಯ ಆಗಲಿಲ್ಲ ಅಂತೇಳಿ ಆದರೆ ಕಂದಾಯ ಇಲಾಖೆಯ ಕಡೆಯಿಂದ ಒಬ್ಬರು ಸಹಾಯಕರನ್ನು ನೇಮಕಾತಿ ಮಾಡಿಕೊಂಡು ಅವರು ಸದರಿ ಸರ್ವೆ ನಂಬರ್ಗಳಿಗೆ ಭೇಟಿ ನೀಡಿ ಆ ಸರ್ವೆ ನಂಬರ್ದಲ್ಲಿ ಇರ್ತಕ್ಕಂಥ ಬೆಳೆಯನ್ನು ಈ ಮೊಬೈಲ್ ಆ್ಯಪಿನಲ್ಲಿ ಸಮೀಕ್ಷೆ ಮಾಡಿ ದಾಖಲು ಮಾಡ್ತಾರೆ. ಇನ್ಶೂರೆನ್ಸನ್ನು ಕ್ಲೈಮನ್ನು ಸೆಟ್ಲ್ ಮಾಡಲಿಕ್ಕೆ ಈ ಸಮೀಕ್ಷೆಯಲ್ಲಿ ಮಾಡಿರ್ತಕ್ಕಂಥ ಬೆಳೆ ವಿವರಗಳನ್ನೇ ಕಂಪೆನಿಗೆ ಕೊಡಲಾಗ್ತಾ ಇದೆ. ಹಿಂದಿನ ವರ್ಷಗಳಲ್ಲಿ ಏನಾಗ್ತಾ ಇತ್ತು ಅಂತೇಳಿದರೆ ಬೆಳೆ ಸಮೀಕ್ಷೆ ಮಾಡಿದ ವಿವರಗಳನ್ನು ಇಲಾಖೆಯಿಂದ ಕಂಪನಿಗೆ ಕೊಡಲಾಗ್ತಾ ಇತ್ತು. ಮತ್ತು ಅವರು ಅದನ್ನು ಪರಿಶೀಲನೆ ಮಾಡಿ ವಿಮೆಯನ್ನು ಸೆಟ್ಲ್ ಮಾಡ್ತಾ ಇದ್ದರು. ಒಂದು ವೇಳೆ ಆ ಸಮೀಕ್ಷೆಯಲ್ಲಿ ರೈತರು ಬೆಳೆ ಇದೆ, ಅಡಿಕೆ ಇದೆ ಅಂತೇಳಿ ಅವರು ಪ್ರೀಮಿಯಮನ್ನು ಕಟ್ಟಿದರೆ ಅಲ್ಲಿ ಸಮೀಕ್ಷೆಯ ಡೇಟಾದಲ್ಲಿ ಅಲ್ಲಿ ಅಡಿಕೆಯ ಬದಲಿಗೆ ರಬ್ಬರ್ ಅಂತ ದಾಖಲಾಗಿದ್ದರೆ ಆವಾಗ ಅಂಥ ರೈತರು ಲೋನನ್ನು ಪಡ್ಕೊಂಡಂಥ ರೈತರಾದರೆ ಕಂಪನಿಯವರು ಅವರ ವಿವರವನ್ನು ಈ ಲೋನ್ ಪಡ್ಕೊಂಡ ರೈತರ ಬ್ಯಾಂಕಿಗೆ ಕಳಿಸ್ತಾರೆ. ಇವರು ಈ ರೀತಿಯಾಗಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಅವರ ಸರ್ವೆ ನಂಬರದಲ್ಲಿ ಅಡಿಕೆ ಇದೆಯಾ ಪರಿಶೀಲನೆ ಮಾಡಿ ಅಂತೇಳಿ ಕಳಿಸ್ತಾ ಇದ್ದರು. ಒಂದು ವೇಳೆ ಅವರು ಲೋನ್ ಮಾಡಿರದ ರೈತರು ನಾನ್ ಲೋನಿ ಫಾರ್ಮರ್ಸ್ ಅಂತ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅವರ ವಿವರವನ್ನು ರೈತರು ಇಲಾಖೆಗೆ ಕಳಿಸ್ತಾ ಇದ್ದರು. ಇವರ ಜಮೀನಲ್ಲಿ ಅಡಿಕೆ ಇದೆ ಅಂತೇಳಿ ಪ್ರೀಮಿಯಂ ಕಟ್ಟಿದ್ದಾರೆ, ಅಡಿಕೆ ಇರುವುದು ಹೌದಾ ಪರಿಶೀಲನೆ ಮಾಡಿ ತಿಳಿಸಿ ಅಂತೇಳಿ ಇಲಾಖೆಗೆ ಕಳಿಸ್ತಾ ಇದ್ದರು. ಈ ರೀತಿ ಕಳೆದ ವರ್ಷ ನಡೀತಾ ಇತ್ತು. ಆದ್ದರಿಂದ ಯಾರೇ ರೈತರು ಹೋಗಿ ಬ್ಯಾಂಕ್ಗಳಲ್ಲಿ ಅಥವಾ ಸೈಬರ್ಗಳಲ್ಲಿ ಬೆಳೆ ವಿಮೆ ಪ್ರೀಮಿಯಂ ಕಟ್ಟಿದರೆ ಅವರು ಕಣ್ಣು ಮುಚ್ಚಿ ತಗೊಳ್ತಾ ಇದ್ದರು. ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಬೆಳೆ ವಿಮೆಯನ್ನು ಪ್ರೀಮಿಯಮನ್ನು ಕಟ್ಟುವಂಥ ಸಾಫ್ಟ್ವೇರಿಗೆ ಬೆಳೆ ಸಮೀಕ್ಷೆಯನ್ನು ಡೈರೆಕ್ಟಾಗಿ ಲಿಂಕ್ ಮಾಡಿದ್ದಾರೆ. ಆದ್ದರಿಂದ ಕಳೆದ ವರ್ಷ ಯಾರು ಬೆಳೆ ಸಮೀಕ್ಷೆ ಮಾಡಿ ಅದರಲ್ಲಿ ಅಡಿಕೆ ಅಂತೇಳಿ ದಾಖಲಾಗಿದೆ ಅಂಥ ಸರ್ವೆ ನಂಬರ್ಗಳಿಗೆ ಮಾತ್ರ ಈ ಬಾರಿ ವಿಮೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಿಂದಿನ ವರ್ಷ ಫಸ್ಟಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿತ್ತು, ನಂತರ ಪರಿಶೀಲನೆಗೆ ಬರ್ತಿತ್ತು. ಈ ಬಾರಿ ಪರಿಶೀಲನೆ ಮಾಡಿಯೇ ಅದನ್ನು ತಗೊಳ್ಳುವಂಥ ಸಿಸ್ಟಮನ್ನು ತಗೊಂಡು ಬಂದಿದ್ದಾರೆ. ಆದ್ದರಿಂದ ಕಳೆದ ಬಾರಿ ಯಾರು ಬೆಳೆ ಸಮೀಕ್ಷೆ ಮಾಡಿ ಸರ್ವೆ ನಂಬರಲ್ಲಿ ಬೆಳೆ ದಾಖಲಾಗಲಿಲ್ಲ ಅಂಥ ರೈತರಿಗೆ ಈ ಸಾರಿ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೂ ಒಂದು ಸಂದರ್ಭದಲ್ಲಿ ಸಮಸ್ಯೆ ಬರ್ತದೆ. ಕಳೆದ ಬಾರಿ ಸಮೀಕ್ಷೆ ಮಾಡಿದ ನಂತರ ಅಂಥ ಸರ್ವೆ ನಂಬರಿನ RTCಗಳು ಮಾರಾಟ ಆದರೆ ಅಥವಾ ಪಾಲುಪಟ್ಟಿಯಾಗಿ ವಿಭಜನೆ ಆದರೆ ಆ ಸರ್ವೆ ನಂಬರ್ಗೆ ಬೇರೆ ಸರ್ವೆ ನಂಬರ್ಗಳು ಸಿಕ್ಕಿರ್ತದೆ. ಅಂಥ ಸರ್ವೆ ನಂಬರವನ್ನು ಬೆಳೆ ಸಮೀಕ್ಷೆಯ ಈಗ ಇದರಲ್ಲಿ ನೀವು ಪ್ರೀಮಿಯಂ ಕಟ್ಟಲಿಕ್ಕೆ ಹೋದಾಗ ಅದು ಹಿಂದಿನ ಬಾರಿ ಇನ್ನೊಂದು ಸರ್ವೆ ನಂಬರಲ್ಲಿ ದಾಖಲಾದ ಕಾರಣ ಆ ಬೆಳೆ ವಿವರ ಅಲ್ಲಿ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ, ಅವರಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥ ರೈತರು ವಿವರವನ್ನು ನಮ್ಮ ಕಚೇರಿಗೆ ತಂದು ಕೊಟ್ಟರೆ ನಾವು ಅದನ್ನು
ನಮ್ಮ ಇಲಾಖೆಯ ಬೆಂಗಳೂರು ಕಚೇರಿಗೆ ಕಳಿಸಿ ಅವರಿಗೆ ವಿಮೆ ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗುವಂತೆ ಮಾಡ್ತೇವೆ. ಟೈಮಿಂಗ್ ಸ್ವಲ್ಪ ಇರೋದು ಒಂದು ಕಡೆ, ಇನ್ನೊಂದು ಕಡೆ ಏನಂದರೆ ಸಬ್ ಡಿವಿಷನ್ ಚೇಂಜ್ ಆಗುತ್ತೆ, ಪ್ಲಾಟಿಂಗ್ ಆಗಿ ಕೊಡಲಿ ಆ ಸಬ್ ಡಿವಿಷನ್ ತಗೊಳ್ಳೋದಿಲ್ಲ. ಆದರೆ ಹಿಂದಿನ ಸರ್ವೆ ನಂಬರ್ಸ್ ಇವತ್ತು ಯಾಕೆ ಓಪನ್ ಆಗ್ತಾ ಇಲ್ಲ, ಈಗ ಫಸ್ಟ್ ಕೊಟ್ಟಂಥ ಸರ್ವೆ ನಂಬರ್ಸ್ ಸಬ್ ಡಿವಿಷನ್ ಕೆಲಸ ಓಪನ್ ಆಗ್ತಾ ಇದೆ. ಅಂಥ ವಿವರಗಳನ್ನು ಕೊಡಿ. ಸಮಯ ಕೊರತೆ ತುಂಬ ಇದೆ, ಯಾಕಂದರೆ ನಾನು 30 ತಾರೀಕಿಗೆ ಫಿನಿಶ್ ಆಗ್ತದೆ, 31 ತಾರೀಕಿಗೆ. ಅಂಥ ವಿವರಗಳನ್ನು ತಾವು ದಯವಿಟ್ಟು ನಮ್ಮ ಕಚೇರಿಗೆ ಕೊಡಿ, ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ. ಅವರು ಒಂದು ಹೌದು, ಸಂಘದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದಾರೆ. ಮುಂಡೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. ನಮ್ಮಲ್ಲಿ ಬಂದಂಥ ಪಾರ್ಟಿಯನ್ನು ನಾವು ಎಂಟರ್ಟೈನ್ ಮಾಡಬೇಕು, ಹೇಗೆ ಮಾಡಬೇಕು? ನಮ್ಮ ಕಮಿಷನ್ ಕ್ಲೀಮಿನ ಬಗ್ಗೆ ಅಲ್ಲ, ಈಗ ದಾಖಲ್ಲ ಅದೇ ಗೊತ್ತಾಯ್ತು. ನಮ್ಮಲ್ಲಿ ಪೇಮೆಂಟೇ ತಗೊಳ್ಳುವಂಥದ್ದಲ್ಲಿ ತಂತ್ರಾಂಶದ ಕೊರತೆ ಅಂತ ಬರ್ತಾ ಉಂಟು. ಈಗ ಇವ್ರದ್ರಲ್ಲಿ ಅಡಿಕೆ ಉಂಟು, 18 ಎಕರೆ ಉಂಟು, ಬರೀ 42 ಸೆನ್ಸ್ ಕೇಳ್ತಾ ಉಂಟು. ಅದು ಅದಾದರೆ ಈಗ ಸಮೀಕ್ಷೆ ಆಗಲಿಲ್ಲ ಅಂತ ಹೇಳಿ ಅಡಿಕೆದ್ದೇ ಬರುವುದಿಲ್ಲ ಅಲ್ಲಿ, ಯಾಕಂತ ಹೇಳಿದ್ರೆ ಅಡಿಕೆ ಅಂತ ಹೇಳಿ ಅಡಿಕೆ ಅದನ್ನೇ ಹೇಳಿರೋದು ನಾನು. ಹಿಂದಿನ ಅವಧಿಯಲ್ಲಿ ಸಮೀಕ್ಷೆಯಲ್ಲಿ 2 ಸಲ ಆಗಿದೆ ಅವರಿಗೆ ಸಮೀಕ್ಷೆ ಆಗಿದೆ. ಮುಂಗಾರು ಸಮೀಕ್ಷೆ ಬಿಟ್ಟು ಹೋಗ್ತದೆ ಆರ್ ಟಿ ಸಿ ಇಲ್ಲ, ಬೆಳೆ ಸಮೀಕ್ಷೆ ಆ್ಯಪಲ್ಲಿ ಇದ್ದರೆ RTCಯಲ್ಲಿ ಬಂದಿರದಿದ್ದರೂ ಕೂಡ, RTCಯಲ್ಲಿ ಬಂದಿರದೇ ಇದ್ದರೂ ಕೂಡ ಆ್ಯಪಲ್ಲಿ ಸಮೀಕ್ಷೆ ಆಗಿದ್ದರೆ ಬೆಳೆ ವಿಮೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕಾರಣಗಳನ್ನು ನಮಗೆ ಈಗ ತಿಳಿಸಿರುವ ಮಾಹಿತಿ ಪ್ರಕಾರ ಅವರು ಇಂಡಿವಿಜುವಲ್ ಆಗಿ ಏನು ವಿವರ ಇದೆ ಇಲಾಖೆಗೆ ಸಲ್ಲಿಸಿ ನಾವು ಇಲಾಖೆಯಿಂದ ಸಲ್ಲಿಸ್ತೇವೆ. ಆದ್ರೆ 31ರ ಒಳಗಡೆ ನಮ್ಗೆ ಆಗ್ತದ ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ? ಆ ವಿಚಾರವನ್ನು ನಾವು ಹೇಳ್ತೇವೆ ನಮ್ಮ ಇಲಾಖೆಯ. ನಾವು ತಗೊಳ್ಲಿಕ್ಕೆ ಇಲ್ಲಲ್ಲ, ಹಣ ತಗೊಂಡು ಅವರಿಗೆ ಹೇಗೆ ಆನ್ಸರ್ ಮಾಡಬೇಕು? ಇದನ್ನು ನಾವು ಮೇಲಧಿಕಾರಿಗಳಿಗೆ ತಿಳಿಸ್ತೇವೆ. ಅದು ಉತ್ತರ ಅಲ್ಲ, ಆಗೋದಂದ್ರೆ ಆಗ್ತದೆ ಕಟ್ ಮಾಡಿ ಹೇಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಇಲ್ಲ, ನನ್ನ ಹಂತದಲ್ಲಿ ಸಾಧ್ಯ ಇರುವುದಿಲ್ಲ. ಸರಿ, ಈ ಥರ ಸಮಸ್ಯೆ ಇರುವುಗಳನ್ನು ನಾವು ಅದೇ ದಿನ ಕಳಿಸ್ಕೊಡ್ತೇವೆ, ಅದೇ ದಿನ ಅಪ್ಡೇಟ್ ಕೂಡ ಮಾಡಿ ಕೊಡ್ತಿದ್ದಾರೆ. ಈಗ ಇನ್ನು ಟೈಮ್ ಕೂಡ 31ರ ತನಕ ಇದೆ. ಆದಷ್ಟು ಅಂಥ ಸಮಸ್ಯೆಗಳು ಬಂದಲ್ಲಿ ನಮ್ಮನ್ನು ಅದೇ ದಿನದಲ್ಲಿ ಸಂಪರ್ಕ ಮಾಡಿ ತಂದು ಕೊಟ್ಟರೆ ನಾವು ಸರಿ ಮಾಡುವಂಥದ್ದನ್ನು ಮಾಡ್ತೇವೆ. ಅಲ್ಲ, ಈಗ ನಮ್ಮಲ್ಲಿ ಕಳಿಸಿಕೊಟ್ಟಿದ್ದನ್ನು ಕೂಡ ಈಗ ನಾವು ಬ್ಯಾಂಗ್ಳೂರಿಗೆ ಮಾತಾಡಿಕೊಂಡು ಅಪ್ಡೇಟ್ ಕೂಡ ಅದೇ ದಿನ ಮಾಡಿಕೊಡುವಂಥದ್ದನ್ನು ಕೂಡ ಮಾಡ್ತಿದ್ದಾರೆ. ದಾಖಲೆಗಳು ಅಂತ ಹೇಳಿದರೆ ಈಗ ನೀವು ಆಧಾರು ಮತ್ತು FID ಈಗ ಕೆಲವೊಂದು ಹೌದೌದು RTC ಬದಲಾವಣೆಗಳಾಗಿರ್ತದಲ್ಲ, ಸರ್ವೆ ನಂಬರ್ RTCಯನ್ನು ಕಂಪಲ್ಸರಿ ತರಬೇಕು, ಮತ್ತು FID ಅದನ್ನು ನಾವು ಆಧಾರ್ ಪ್ರಕಾರ ನಾವು ಚೆಕ್ ಮಾಡಿ ನೋಡ್ತೇವೆ. ಪ್ರಾಬ್ಲಮ್ ಇದೆ, ತಂದು ಕೊಡಿ. ಹೌದು, FID ನಾವು ಚೆಕ್ ಮಾಡಿ ನೋಡ್ತೇವೆ, ಆಧಾರ ಮತ್ತು RTC ಇಲ್ಲಿಂದ ಕೊಡಿ ಮೇಡಮ್. ಏನಾದರೂ ಇದ್ದರೆ ನೀವು ಬಂದು ಕೊಡಿ ಮಾಹಿತಿ. ಬನ್ನಿ, ಆ ಮೈಕಲ್ಲಿ ಕೊಡಿ, ನೀವು ಬನ್ನಿ. ಇವರು ಕೂಡ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಜಂಟಿ ನಿರ್ದೇಶಕರು. ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸರ್, ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಮದು ಒಂದೆರಡು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪ್ನಲ್ಲಿ ಡಿಸ್ಕಷನ್ ಆಗ್ತಾ ಇರುವಾಗ ಸುಮಾರು ಜನ ರೈತರುಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ, ನಾನು ಸೊಸೈಟಿಗಳ ಹೆಸರು ಹೇಳುವುದಿಲ್ಲ, ಕೆಲವು ಕಡೆ ಸೊಸೈಟಿಗಳು ಅವರಿಗಿರುವ ಎಲ್ಲ ಜಮೀನುಗಳಿಗೆ ಪ್ರೀಮಿಯಂ ತಗೊಳ್ಳಿಕ್ಕೆ ನಿರಾಕರಿಸ್ತಾ ಇದ್ದಾರೆ. ಯಾವುದೋ ಸೊಸೈಟಿ ಕೇವಲ 5 ಎಕರೆಗೆ ಮಾತ್ರ ನಾನು ಪ್ರೀಮಿಯಂ ತಗೊಳ್ತೇನೆ ಅಂತ ಹೇಳ್ತಾ ಇದೆ. ಮತ್ತು ಕೆಲವು ಕಡೆ ಅಡಿಕೆಗೆ ನೀವು ಪ್ರೀಮಿಯಂ ಕಟ್ಟಿದರೆ ಕಾಳುಮೆಣಸಿಗೆ ಪ್ರೀಮಿಯಂ ಕಟ್ಟಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸೊಸೈಟಿಗಳ ಹೆಸರು ಹೇಳಿ ಬಂದಿದೆ ವಾಟ್ಸಪ್ ಗ್ರೂಪ್. ಈ ಸೊಸೈಟಿಲಿ ಆಗಿದೆ, ನಾನು ಇಲ್ಲಿ ಹೆಸರು ಹೇಳೋದಿಲ್ಲ, ಸೊಸೈಟಿ ಇದಕ್ಕೆ ಕೆಲವು ಸೊಸೈಟಿಗಳು ಅದನ್ನು ಪರಿಶೀಲಿಸಬೇಕು, ಅಂಥದ್ದಾಗಬಾರ್ದು ಅಂತ ಹೇಳುವಂಥದ್ದು. 2 ಎಕರೆ ಅಡಿಕೆ ಇದ್ದರೆ 2 ಎಕರೆ ಅಡಿಕೆ ಅದು 1.25 ಎಕರೆಗೆ ಮಾತ್ರ ಅಡಿಕೆ ಪ್ರೀಮಿಯಂ ತಗೊಂಡು ಮತ್ತೆ 1/4 ಎಕರೆಗೆ ಮಾತ್ರ ಕಾಳುಮೆಣಸಿಗೆ ಕಟ್ಟೋದು, ಫುಲ್ಲು ಕೊಡಲಿಕ್ಕಿಲ್ಲ. ಇಂಥ ಗೊಂದಲಗಳು ಕೆಲವು ಸೊಸೈಟಿಗಳಲ್ಲಿ ಮಾಡ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೆ ಬರಬೇಕು. ಅದನ್ನು ಸ್ಪಷ್ಟ ನಿರ್ದೇಶನ ಕೊಡುವ ಹಾಗೆ ತಾವು ಕ್ರಮ ಕೈಗೊಳ್ಳಬೇಕು. ಕೆಲವು ವಿಚಾರಗಳು ಕೂಡ ಇಲ್ಲಿ ನಡೀಬೇಕಾದರೆ ಶಾಸಕರ ಅಶೋಕ್ ಕುಮಾರ್ ರೈಯವರ ಮಾರ್ಗದರ್ಶನ ಇದೆ. ಈ ಎಲ್ಲ ವಿಚಾರಗಳನ್ನು ಇಲ್ಲಿಯ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರ ಮುಖೇನವಾಗಿ ಶಾಸಕರಿಗೆ ಕೂಡ ತಿಳಿಸುವ ವ್ಯವಸ್ಥೆಗಳು, ಸುದ್ದಿ ಮಾಧ್ಯಮದವರು ಈ ಮಾಹಿತಿಗಳನ್ನು ಕೇಂದ್ರೀಕರಿಸ್ತಾ ಇದ್ದಾರೆ. ಸುದ್ದಿ ಮಾಧ್ಯಮದವರು ಚಿತ್ರಣವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಗಳು ಕೂಡ ಶಾಸಕರಿಗೆ ಬೇಕಾಗಿದೆ, ಅವರು ಕೂಡ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ.
ಸರಕಾರದ ಮೂಲಕವಾಗಿ ಈ ಅಧಿಕಾರಿಗಳಿಗೆ ವಿಚಾರಗಳನ್ನು ಮಂಡಿಸುವಂಥ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ಆಗುತ್ತದೆ ಎಂಬ ಭರವಸೆಯನ್ನು ಈ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ಈಶ್ವರ ಭಟ್ ಪಂಜಿಗುಡ್ಡೆಯವರು ಮತ್ತು ನಮ್ಮ ಸುರೇಶನ್ನಂಥ ಸಹಕಾರಿ ಸಂಘದ ಅಧ್ಯಕ್ಷರು ಆಸಕ್ತಿಯನ್ನು ಹೊಂದಿರುವವರು ಈ ವಿಚಾರಗಳನ್ನು ಶಾಸಕರ ಗಮನಕ್ಕೆ ಕೂಡ ತರುವಂಥ ವ್ಯವಸ್ಥೆಗಳನ್ನು ನಾಳಿನ ದಿವಸಗಳಲ್ಲಿ ಮಾಡ್ತಾರೆ. ಮತ್ತು ಎಲ್ಲರೂ ಇಲ್ಲಿ ಪ್ರಶ್ನೆ ಕೇಳಿದರೆ ಸಮಯ ಮೀರ್ಬೋದು ಅಂತ ನನ್ನ ಅನಿಸಿಕೆ. 1-2 ನಿಮಿಷಗಳಲ್ಲಿ ಈ ತೋಟಗಾರಿಕೆ ಇಲಾಖೆಯ ಪ್ರಶ್ನೆಗಳನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗ ಒಂದು ಸಣ್ಣ ಪ್ರಶ್ನೆ ಉಂಟು. ಈ ಹೊರಗಡೆ ಇರುವವರಿಗೆ ಇಲ್ಲಿ ಕೃಷಿ ಭೂಮಿ ಇರ್ತಾರೆ, ಅವರು ಹೊರ ರಾಷ್ಟ್ರದಲ್ಲಿ ಇರ್ತಾರೆ. ಅವರು ನಮ್ಮ ತಾಯಿಗ ಅಥವಾ ನಮ್ಮ ಅಣ್ಣ ತಮ್ಮಂದಿರಿಗೆ ಪವರ್ ಆಫ್ ಅಟರ್ನಿ ಮಾಡಿ ರಿಜಿಸ್ಟ್ರ್ ಮಾಡಿ ಕೊಟ್ಟರೆ ಅದಕ್ಕೆ ಸವಲತ್ತು ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಆಗಲಿ ಅಥವಾ ಬೆಳೆ ವಿಮೆ ಆಗಲಿ ಸಿಗ್ತದಾ? ಅಂದರೆ ಜಮೀನು ಅವರ ಹೆಸರಲ್ಲಿ ಇರುವುದಿಲ್ಲ, ತಾಯಿಗೆ ಹೆಸರಿಗೆ ಇದ್ದವರು ಬರೆದು ಕೊಟ್ಟರೆ, ತಾಯಿ ಆಗಲಿ ತಮ್ಮನಾಗಲಿ ಯಾರೇ ಆಗಲಿ ಮನೆ ಊರಲ್ಲಿದ್ದವರ ಹೆಸರಿಗೆ ಬರೆದು ಕೊಟ್ಟರೆ ಸವಲತ್ತು ಸಿಗ್ತದಾ? ಒಂದು ವೇಳೆ ಸಿಗದಿದ್ದರೆ ಈ FD ಮತ್ತು ಈ ಥರದ್ದೆಲ್ಲ ಮಾಡಲಿಕ್ಕೆ ಆಗ್ತದಾ? ಅದರಲ್ಲಿ FID ಅನ್ನತಕ್ಕಂಥದ್ದು ಈಗ ಕಳೆದ ಏನು ಕಿಸಾನ್ ಸಮ್ಮಾನ್ ಯೋಜನೆ ಅನ್ನುವಂಥ ರೈತರಿಗೆ ಏನು 2,000 ರೂಪಾಯಿಗಳ ಸಹಾಯಧನ ಕೊಡ್ತಕ್ಕಂಥ ಯೋಜನೆ ಪ್ರಾರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಈ ಫ್ರೂಟ್ಸ್ ಅನ್ನುವಂಥ ವೆಬ್ಸೈಟಲ್ಲಿ ರೈತರ ನೋಂದಣಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಅಲ್ಲಿ ನಮಗೆ RTCಯನ್ನು ನೋಂದಣಿ ಮಾಡಿಕೊಳ್ಬೇಕಾಗ್ತದೆ. ಒಬ್ಬ ರೈತರಲ್ಲಿ ಇರ್ತಕ್ಕಂಥ ಹೆಸರಿನ RTCಗಳು ಮತ್ತು ಅವರ ಆಧಾರ್ ಬ್ಯಾಂಕ್ ಖಾತೆ ವಿವರಗಳನ್ನು ಮಾಡಿ ಅವರಿಗೆ ಒಂದು FID ಫಾರ್ಮರ್ ID ಅನ್ನುವಂಥ ಒಂದು ಗುರುತಿನ ಸಂಖ್ಯೆ ಸಿಗ್ತಾ ಇತ್ತು. ಈಗ ಎಲ್ಲ ಸೌಲಭ್ಯಗಳಿಗೂ ಕೂಡ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಬೆಳೆ ವಿಮೆ, ಬ್ಯಾಂಕಿನ ಲೋನ್ ಇರ್ಬೋದು, ಇತರ ಕೃಷಿ ತೋಟಗಾರಿಕೆ ಎಲ್ಲ ಸೌಲಭ್ಯಗಳಿಗೂ ಈ FIDಯನ್ನು ಹೊಂದಿರತಕ್ಕಂಥದ್ದು ಕಡ್ಡಾಯವಾಗಿದೆ. ಈ FIDಯಲ್ಲಿ ಯಾವ ಪ್ರಕಾರ RTC ನೋಂದಣಿ ಆಗಿರ್ತದೆ ಆ ಪ್ರಕಾರ ಬೆನಿಫಿಟ್ ತಗೊಳ್ಬೋದು. ಒಂದು ವೇಳೆ RTC ಜಂಟಿ ಖಾತೆಯಾಗಿದ್ದರೆ, 2 ಜನ ಅಣ್ಣ ತಮ್ಮಂದಿರು ಎಲ್ಲ ಹೆಸರಲ್ಲಿ ಜಂಟಿಯಾಗಿದ್ದರೆ ನಮಗೆ 3 ರೀತಿಯಲ್ಲಿ ಅದನ್ನು FID ದಾಖಲು ಮಾಡಲಿಕ್ಕೆ ಅವಕಾಶ ಇರ್ತದೆ. ಯಾರಾದರೂ ಒಪ್ಪಿಗೆ ಪತ್ರ ಅಥವಾ GPA ಪ್ರಕಾರ ಒಬ್ಬರ ಹೆಸರಿಗೆ ಪೂರ್ಣ ವಿಸ್ತೀರ್ಣವನ್ನು ದಾಖಲೆ ಮಾಡಿ ಅವರು ಬೆನಿಫಿಟನ್ನು ತಗೊಳ್ಬೋದು. ಅಥವಾ ಪ್ರತ್ಯೇಕವಾಗಿ ಎಲ್ಲ ಹಕ್ಕುದಾರರಿಗೂ FIDಯನ್ನು ಜನರೇಟ್ ಮಾಡಿ ಪ್ರತ್ಯೇಕವಾಗಿ ಬೆನಿಫಿಟನ್ನು ತಗೊಳ್ಬೋದು. ಆ ಬೆನಿಫಿಟ್ ತಗೊಳ್ಳುವಂಥ ಫಲಾನುಭವಿ ಅವರು ವಿದೇಶದಲ್ಲಿದ್ದರೂ ಏನೂ ತೊಂದರೆ ಇಲ್ಲ. ಇಲ್ಲಿ ಅವರ ಜಮೀನಿದೆ ಅಂತೇಳಿ ಆದರೆ ಅವರ ಹೆಸರಿಗೆ FID ಮಾಡಿ ಅವರು ಬೆನಿಫಿಟನ್ನು ತಗೊಳ್ಬೋದು. ಅದಕ್ಕೆ ಒಂದು ಟರ್ಮ್ ಶೀಟನ್ನು ನಿಗದಿ ಮಾಡಿರ್ತಾರೆ. ಈ ಮಳೆಗಾಲದ ಅವಧಿ ಈ ಬೆಳೆ ವಿಮೆ ಅಧಿಸೂಚನೆ ಆಗಬೇಕಿದ್ರೆ ಅದು ಯಾವ ಅವಧಿಯಿಂದ ಆಗ್ತದೆ ಆ ಅವಧಿಯ ಮೊದಲೇ ಅದಕ್ಕೆ ಒಂದು ಟರ್ಮ್ ಶೀಟನ್ನು ರೆಡಿ ಮಾಡಲಾಗಿರ್ತದೆ. ಆ ಟರ್ಮ್ ಶೀಟ್ ಪ್ರಕಾರ ಬರ್ತದೆ. ಅದು ತುಂಬ ಉದ್ದ ಇದೆ, ನಾನು ನಿಮಗೆ ಬೇಕಾದರೆ ಅದನ್ನು ತೋಟಗಾರಿಕೆ ಇಲಾಖೆಯಿಂದ ಅಲ್ಲಿ ಹೋದರೆ ಕಚೇರಿಯಿಂದ ಮಾಹಿತಿ ಕೊಡ್ತಾ ಇದೆ. ಇಲ್ಲಿ ಮೇಡಮ್ ಅವ್ರ ಹತ್ರ ಇದೆ, ಅದು ತಾವು ಅದನ್ನು ಪರಿಶೀಲನೆ ಮಾಡ್ಬೋದು ಅಂತ. ಕೇಳಿ ಎಲ್ಲರಿಗೂ ನಮಸ್ಕಾರ. ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈಯಕ್ತಿಕವಾಗಿ ಎಲ್ಲರಿಗೂ ಸಂಬಂಧಪಟ್ಟ ಒಂದು ಕೃಷಿಕರಿಗೆ ಬಹುದೊಡ್ಡ ಸಮಸ್ಯೆ ಅಂದರೆ ತೋಟಗಾರಿಕೆಯಲ್ಲಿ ಇರುವವರಿಗೆ ವರ್ಷಕ್ಕೆ 3 ಸಲ ಸಿಂಪರಣೆ ಮಾಡಬೇಕು, 3 ಸಲ ಅಡಿಕೆ ತೆಗಿಬೇಕು ಮತ್ತು ತೆಂಗಿನಕಾಯಿ ತೆಗಿಬೇಕು. ಜನ ಸಿಕ್ಕುವುದಿಲ್ಲ. ನನಗೇನೋ ಈ ಸಲ ನಮ್ಮ ಆಪತ್ತು ಬಂದವರಾಗಿ ಈಶ್ವರ ಭಟ್ರು ಬಂದು ಒಂದು ಜನ ಕಳಿಸಿಕೊಟ್ಟು ಸಿಂಪರಣೆ ಮಾಡಿಸಿಕೊಟ್ರು. ಇದಕ್ಕೆ ಇಲಾಖಾ ವತಿಯಿಂದ ಏನು ಕ್ರಮ ಕೈಗೊಂಡಿದ್ದೀರಿ? ಇದಕ್ಕೆ ಯಾಕೆ ಒಂದು ವ್ಯವಸ್ಥಿತ ಪರಿಹಾರವನ್ನು ಮಾಡಬಾರ್ದು? ಅದೇ ಖಂಡಿತ ತಮ್ಮ ಸಮಸ್ಯೆ ಬಹುಶಃ ಎಲ್ಲರ ರೈತರ ಧ್ವನಿ ಅದು. ಪ್ರಾರಂಭದಲ್ಲಿ ಹೇಳಿದೆ, ಕೂಲಿಕಾರರ ಸಮಸ್ಯೆ ಇದೆ, ಈ ಅಡಿಕೆಗೆ ಸ್ಪ್ರೇ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಅಂತೇಳಿ. ಆದರೆ ಇಲಾಖೆಯ ಒಂದು ಈ ನಿಟ್ಟಿನಲ್ಲಿ ಏನು ಅಂತೇಳಿದರೆ ಯಾಂತ್ರೀಕರಣ ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥದ್ದು. ಅಂದರೆ ಕೃಷಿಕರಿಗೆ ಆದಷ್ಟು ಯಂತ್ರೋಪಕರಣಗಳಿಗೆ ಉತ್ತೇಜನ ಕೊಟ್ಟು ಅದಕ್ಕೆ ಸಹಾಯಧನವನ್ನು ಕೊಟ್ಟು ಒಂದು ಕೂಲಿಕಾರರ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಇದು ಅವಕಾಶ ಇದೆ. ಬೇರೆ ಇತರ ಯಾವುದೇ ಇದು ಈಗ ಕೂಲಿಕಾರರನ್ನು ಕೊಡುವಂಥ ಇದಿಲ್ಲ. ಯಾವುದು ಅದೆಂತ ಕೇಳಲಿಲ್ಲ. ಅವರು ಕೇಳ್ತಾ ಇದ್ದಾರೆ, ಇಲಾಖೆ ವತಿಯಿಂದ ಪರಿಹಾರ ಮಾಡಬೇಕು ಕೂಲಿಕಾರರ ವ್ಯವಸ್ಥೆಯನ್ನು ಅಂತ ಹೇಳ್ತಾ ಇದ್ದಾರೆ ಅವರು. ಸರ್, ಇಲಾಖೆಗೆ ನೀವು ಮೇಲಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟು ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಟ್ಟು ಜನರ ಸಮಸ್ಯೆಯನ್ನು ಯಾಕೆ ಪರಿಹರಿಸಬಾರ್ದು? ಇದೆಲ್ಲ ತೋಟಗಾರಿಕೆ ಇಲಾಖೆ ಇರೋದು ಅದಕ್ಕಲ್ವಾ?
ಕೃಷಿಕರ ಸಮಸ್ಯೆಯನ್ನು ಪರಿಹಾರ ಮಾಡೋದು. ಅಂದರೆ ಯಾವ ರೀತಿಯ ಪರಿಹಾರ ಅಂತೇಳಿ ತಾವು ಹೇಳಿದರೆ ಅದನ್ನು ಒಂದು ನಾವು ಚಿಂತನೆ ಮಾಡ್ಬೋದು. ಈಗ ಕೂಲಿಕಾರನ್ನು ಕಮ್ಮಿ ಮಾಡಲಿಕ್ಕೆ ಯಂತ್ರೋಪಕರಣಗಳನ್ನು ನೀಡಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಈಗ ನಾಟಿ ಮಾಡಲಿಕ್ಕೆ ಎಲ್ಲ ಸಂಬಂಧಪಟ್ಟಂತೆ ಸಣ್ಣ ರೈತರಾಗಿದ್ದರೆ ಒಂದು ಅತ್ಯಂತ ಉತ್ತಮವಾದ ಅದು ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಕಾರರನ್ನು ಕೊಡ್ತಕ್ಕಂಥದ್ದೇ ಯೋಜನೆ ಅದು. ನಿಮ್ಮ ಗ್ರಾಮ ಪಂಚಾಯತಲ್ಲಿ ನೀವು ಕಾಮಗಾರಿಯನ್ನು ನೋಂದಣಿ ಮಾಡಿದ್ದೇ ಆದರೆ ಗ್ರಾಮ ಪಂಚಾಯತ್ನವರು ವಾಸ್ತವವಾಗಿ ಯಾರು ನಿರುದ್ಯೋಗಿಗಳಿದ್ದಾರೆ ಅಂಥ ಒಂದು ನಿರುದ್ಯೋಗಿಗಳಿಗೆ ನಿಮ್ಮ ಜಮೀನಲ್ಲಿ ಇರತಕ್ಕಂಥ ಒಂದು ಕಾಮಗಾರಿಯನ್ನು ಕೊಡ್ಬೋದು. ಅದಕ್ಕಾಗಿಯೇ ಇರತಕ್ಕಂಥ ಯೋಜನೆ ಅದು. ಆದರೆ ನಮ್ಮಲ್ಲಿ ಏನು ಅಂತೇಳಿದರೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಹುತೇಕ ನಾವು ಸ್ವಂತ ಕಾಮಗಾರಿ ಮತ್ತು ನಮ್ಮದೇ ಒಂದು ಕೂಲಿಕಾರರಾಗಿ ಹೆಸರು ಹಾಕ್ಕೊಂಡು ಮಾಡ್ತಾಯಿದೆ. ಆದರೆ ನಾವು ಹೊರಗಿನ ಕೂಲಿಕಾರರನ್ನು ಕೂಡ ಅದರಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಇದು ಸದ್ಯಕ್ಕೆ ಲಭ್ಯ ಇರತಕ್ಕಂಥ ಒಂದು ಅವಕಾಶಗಳು. ಸ್ವಾಮಿ, ಈಗಾಗಲೇ ಒಂದು ಪ್ರಶ್ನೆಯನ್ನು ತೆಗೆದ್ರು. ತಂತ್ರಾಂಶದಲ್ಲಿ ಒಂದೇ ಏರಿಯಾದಲ್ಲಿ ಟೋಟಲ್ ಏರಿಯಾದನ್ನು ಡಿವೈಡ್ ಮಾಡಬೇಕಾಗ್ತದೆ ಅಥವಾ ಪೂರ್ತಿಯಾಗಿ ಒಂದು ಎರಡನ್ನು ಕಾಳು ಮೆಣಸು ಮತ್ತು ಅಡಿಕೆಯನ್ನು ಎರಡನ್ನೂ ನಮೂದಿಸಿ ಕಟ್ಟಲಿಕ್ಕೆ ಆಗ್ತದೋ ಅಂತ ಹೇಳುವಂಥ ಒಂದು ಅದಕ್ಕೆ ಉತ್ತರ ಸಿಗಲಿಲ್ಲ. ಈ ಅಡಿಕೆ ಬೆಳೆಯನ್ನು RTC ನೋಂದಣಿ ಮಾಡುವ ಪ್ರಕ್ರಿಯೆಯಲ್ಲಿ ಅಂತರ್ ಬೆಳೆಗಳನ್ನು ನೋಂದಣಿ ಮಾಡಲಿಕ್ಕೆ ಅದಕ್ಕೆ ಆದಂಥ ಮಾರ್ಗಸೂಚಿ ಇದೆ. 1 ಎಕರೆ ಅಡಿಕೆ ತೋಟ ಇದ್ದರೆ 1 ಎಕರೆ ಕಾಳು ಮೆಣಸನ್ನು ದಾಖಲು ಮಾಡ್ಬೋದು. ಪುನಃ 1 ಎಕರೆ ಕೊಕ್ಕೋವನ್ನು ದಾಖಲು ಮಾಡ್ಬೋದು. 3 ಬೆಳೆಗಳಿಗಿಂತ ಹೆಚ್ಚಿಗೆ ಬೆಳೆಯನ್ನು ಒಂದೇ ಪ್ರದೇಶದಲ್ಲಿ ದಾಖಲು ಮಾಡಬೇಕಾದ್ರೆ ಅದನ್ನು ಡಿವೈಡ್ ಮಾಡಿ ದಾಖಲು ಮಾಡಬೇಕಾಗ್ತದೆ. ಅದು ಒಟ್ಟು ವಿಸ್ತೀರ್ಣ ಅಂತರ್ ಬೆಳೆಗಳನ್ನು ಸೇರಿಸಿದಾಗ 3 ಪಟ್ಟಿಗಿಂತ ಜಾಸ್ತಿ ಆಗಬಾರ್ದು ಅನ್ನುವಂಥದ್ದು ನಿಯಮ ಇರ್ತದೆ. 1 ಎಕರೆ ಇದ್ದರೆ 3 ಎಕರೆ ದಾಖಲು ಮಾಡ್ಬೋದು, 3 ಎಕರೆಗಿಂತ ಜಾಸ್ತಿ ಆಗುವಾಗಿಲ್ಲ. ಈಗ ನಮ್ಮ ಸೊಸೈಟಿಯಲ್ಲಿ ಕಟ್ಟುವಾಗ ಆ ರೀತಿ ಹೇಳಿದರು, ಅದು ತೆಗೆದಲಿಕ್ಕೆ ಆಗೋದಿಲ್ಲ ಸರ್, ನಮಗೆ ಅದು ಪೂರ್ತಿ ಏರಿಯಾವನ್ನು ಮಾತ್ರ ತಗೊಳ್ಳಿಕ್ಕೆ ಆಗ್ತದೆ, ಏರಿಯಾದಿಂದ ಹೆಚ್ಚು ಬೆಳೆ ವಿಮೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನು ಹೇಳಿದ್ದಾರೆ. ಅದರ ಬಗ್ಗೆ ಅವರಿಗೆ ಏನು ಮಾಹಿತಿಯನ್ನು ಯಾರಲ್ಲಿ ಕೇಳಲಿಕ್ಕೆ ಹೇಳ್ಬೋದು ನಾವು? ಸೊಸೈಟಿಯಲ್ಲಿ ಕಟ್ಟಲಿಕ್ಕೆ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂದರೆ, ನಾನು ಈಗಾಗಲೇ ಹೇಳಿದಾಗೆ ಕಳೆದ ವರ್ಷದ ಬೆಳೆ ಸಮೀಕ್ಷೆ ಎಷ್ಟು ವಿಸ್ತೀರ್ಣಕ್ಕೆ ದಾಖಲಾಗಿದೆ ಅಷ್ಟಕ್ಕೆ ಮಾತ್ರ ಕಟ್ಟಲಿಕ್ಕೆ ಆಗ್ತಾ ಇದೆ. ನೀವು ಒಂದು ವೇಳೆ ಕಳೆದ ವರ್ಷದ ಬೆಳೆ ಸಮೀಕ್ಷೆಯಲ್ಲಿ ಪೂರ್ತಿ 1 ಎಕರೆ ಅಡಿಕೆ 1 ಎಕರೆ ಕಾಳು ಮೆಣಸು ದಾಖಲಾಗಿದ್ದರೆ ನಿಮಗೆ ಖಂಡಿತವಾಗಿ 1 ಎಕರೆ ಅಡಿಕೆ 1 ಎಕರೆ ಕಾಳು ಮೆಣಸಿಗೆ ವಿಮೆ ಕಟ್ಬೋದು. ಈಗ ಪ್ರಕೃತ ಮತ್ತೆ ಆ್ಯಪ್ ಓಪನ್ ಆಗಿದೆ, ನಾವು ಆ್ಯಪಲ್ಲಿ ಪೂರ್ತಿ ನಮೂದಿಸಿಕೊಂಡು ಈಗ ಕಟ್ಟಲಿಕ್ಕೆ ಅವಕಾಶ ಆಗ್ತದಾ? ಈಗ ಬೆಳೆ ಸಮೀಕ್ಷೆಯಲ್ಲಿ ದಾಖಲು ಮಾಡಿರುವಂಥ ಬೆಳೆಗೆ ಈ ಬಾರಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದು ಮುಂದಿನ ಇದಕ್ಕೆ ಬರ್ತದೆ. ಈ ಬಾರಿ ಬೆಳೆ ವಿಮೆಗೆ ಕಳೆದ ವರ್ಷದ ಬೆಳೆ ಸಮೀಕ್ಷೆಯ ದಾಖಲೆಗೆ ಲಿಂಕ್ ಮಾಡಿದ್ದಾರೆ. ಆದ ಕಾರಣ ಅದಲ್ಲಿ ಎಷ್ಟು ಉಂಟು ಅಷ್ಟಕ್ಕೆ ಪೂರ್ತಿಯಾಗಿ 2 ಬೆಳೆಗಳನ್ನು ನಮೂದಿಸಲಿಕ್ಕೆ ಅವಕಾಶ ಉಂಟು. ಅವರು ಆಗೋದಿಲ್ಲ ಅಂತ ಹೇಳಿದಾಗ ಏನು ನಾವು ಅವರಲ್ಲಿ ಕೇಳ್ಬೋದು, ಅವರಲ್ಲಿ ಯಾರಲ್ಲಿ ನೀವು ಸಂಪರ್ಕಿಸಬೇಕು ಅಂತ ಹೇಳ್ಬೋದು? ಕಳೆದ ವರ್ಷದ ಬೆಳೆ ಸಮೀಕ್ಷೆಯನ್ನು ಒಮ್ಮೆ ಪರಿಶೀಲನೆ ಮಾಡಿ ನೋಡ್ಬೋದು ಎಷ್ಟು ಎಕರೆಗೆ ಆಗಿದೆ ಅಂತೇಳಿ. ಅಲ್ಲ, ಅದು ಸರಿ ಇದ್ದಾಗ ಸೊಸೈಟಿ ಇದ್ದಾಗ ಕಟ್ಬೋದು. ನೀವು ಅವರು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ಯಾವ ರೀತಿ ಮುಂದುವರಿಬೋದು? ನಮ್ಮನ್ನು ಸಂಪರ್ಕ ಮಾಡಿ ನಾವು ಸೊಸೈಟಿಯವರನ್ನು ಕೇಳಿಕೊಂಡು ಏನು ಸಮಸ್ಯೆ ಅನ್ನೋದನ್ನು ಅವ್ರಿಗೆ ಕೇಳ್ತೇವೆ, ವಿಚಾರಿಸ್ತೇವೆ. ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ತೋಟಗಾರಿಕೆ ಇಲಾಖೆಯ ಪ್ರಶ್ನೆ ಅವಕಾಶವನ್ನು ನಾವು ಮುಗಿಸ್ತಾ ಇದ್ದೇವೆ. ಸಮಯವನ್ನು ಕೂಡ ನಾವು ನೋಡಿಕೊಂಡು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿದೆ, ದಯವಿಟ್ಟು ಗಮನಿಸಬೇಕು. ಆ ನಂತರ ಅವಕಾಶ ಇದೆ ಕೇಳಲಿಕ್ಕೆ. ಮತ್ತೆ ಕಡೆ ಒಂದು ಪ್ರಶ್ನೆ ಮಾತ್ರ ಬಾಕಿ ಇದೆ, ದಯವಿಟ್ಟು ಪ್ರಶ್ನೆಗಳನ್ನು ಸಮಯವನ್ನು ನೋಡಿಕೊಂಡು ತಾವು ಪ್ರಶ್ನೆಯನ್ನು ಕೇಳಿ, ಮಾಹಿತಿಯನ್ನು ಕೇಳಿ. ಕಡೆಯ ಮಾಹಿತಿ. ಓಕೆ, ಮಾಹಿತಿ ಅಂದರೆ ನಾನು ತೋಟ ಬೆಳೆಸುವವನು. ನಾನೊಂದು 10 ವರ್ಷದಿಂದ ಅಡಿಕೆ ಸಿಪ್ಪೆಯನ್ನು ಕಂಪೋಸ್ಟ್ ಮಾಡಿ ಬೆಳೆಸ್ತೇನೆ. ಅದರಲ್ಲಿ ತುಂಬ ಅಣಬೆ ಬರ್ತದೆ. ಆ ಅಣಬೆ ನಮಗೆ ತಿನ್ನಲಿಕ್ಕೆ ಯೋಗ ಉಂಟಲ್ಲ, ಅದರ ಮಾಹಿತಿ ನಮಗೆ ಕೊಡಬೇಕಲ್ಲ. ತುಂಬ ಬೆಳೆ ಅಣಬೆಯಲ್ಲಿ ನಾವು ಹಲವಾರು ವಿಧಗಳಿದೆ. ಇದರಲ್ಲಿ ನಾವು ಬೆಳೆಸ್ತಕ್ಕಂಥದ್ದು ಕೆಲವೊಂದು ಆಸ್ಟರ್ ಮಶ್ರೂಮ್, ಬಟನ್ ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಅಂತೇಳಿದೆ. ಈ ವೈಲ್ಡ್ ಅಣಬೆ, ಈ ಕಾಡು ಅಣಬೆ ಏನಿದೆ ಅಡಿಕೆ ಸಿಪ್ಪೆಯಲ್ಲಿ ಬರುವಂಥದ್ದು, ಅದನ್ನೆಲ್ಲ ನಾವು ನೋಡಿ ಗುರುತಿಸಬೇಕಷ್ಟೇ. ವಿಷಕಾರಿಯಾದಂಥ ಅಣಬೆಗಳಿರ್ತದೆ, ಮತ್ತು ಎಡಿಬಲ್ ಮಶ್ರೂಮ್ಗಳು ಕೂಡ ಇರ್ತದೆ. ನಾವು ತಿನ್ನಲಿಕ್ಕೆ ಪದಾರ್ಥಕ್ಕೆ ಯೋಗ್ಯವಾದ ಮಶ್ರೂಮ್ಸ್ ಇದೆ, ಮತ್ತು ವಿಷಕಾರಿಯಾದಂಥದ್ದು ಕೂಡ ಇದೆ. ಅದು ಯಾವ ಸ್ಪೀಶೀಸ್ ಅಂತೇಳಿ ನಾವು ಗುರುತಿಸಿ ಅಷ್ಟೇ ನಾವು ಅದನ್ನು ತಿನ್ನಲಿಕ್ಕೆ ಬಳಕೆ ಮಾಡ್ಬೋದು.
ಅದು ಅಡಿಕೆಯಲ್ಲಿ ಬೇರೆ ಬೇರೆ ಬರ್ತದೆ. ಈ ನಾವು ಬೆಳೆಸ್ತಕ್ಕಂಥ ಅಣಬೆ ಆಯಿಸ್ಟರ್ ಮಶ್ರೂಮನ್ನು ಕೂಡ ಅಡಿಕೆ ಸಿಪ್ಪೆ ಮತ್ತು ತೆಂಗಿನ ನಾರಿನಲ್ಲಿ ಎಲ್ಲ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಲ್ಲಿ ಅದರಷ್ಟಕ್ಕೆ ಬೆಳೆದ ಅಣಬೆ ಯಾವ ವರ್ಗಕ್ಕೆ ಸೇರಿದೆ ಅಂತೇಳಿ ಗುರುತಿಸಿ ಅದು ಎಡಿಬಲ್ ಇದ್ದರೆ ಮಾತ್ರ ನಾವು ಅದನ್ನು ಸೇವನೆ ಮಾಡ್ಬೋದು. ಸರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಕಾನೂನು ಸಲಹೆ ಕೂಡ ಇದೆ. ಅದಕ್ಕೆ ರೈತರಿಗೆ ಕಾನೂನು ಸಲಹೆ ನೀಡಲಿಕ್ಕೆ ಶ್ರೀ ಚಿದಾನಂದ ಬೈಲಾಡ್ರಿ ಅವರು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ನಂತರ ಚಿದಾನಂದ ಬೈಲಾಡ್ರಿ ಅವರ ರೈತರಿಗೆ ಕಾನೂನು ಸಲಹೆ ನೀಡಲಿಕ್ಕಿದೆ. ಏನು ಪ್ರಶ್ನೆ ಉಂಟಾ? ಅದಕ್ಕೆ ಅಣಬೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ವಿಷಯ ತಜ್ಞರಿದ್ದಾರೆ, ಅವರ ಸಂಪರ್ಕವನ್ನು ತಮಗೆ ಕೊಡ್ತೇವೆ, ಅವರಿಗೆ ಭೇಟಿ ಮಾಡ್ಬೋದು. ಧನ್ಯವಾದಗಳು ಎಲ್ಲರಿಗೂ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.